ಸೊಲ್ಮಿಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ ತಾನು ಗುರ್ಕಾರೆ ಆದುಪುನಗ ಸಾಮರಸ್ಯದ ನಡಿಗೆದಿ ಒಂದು ಪಕ್ಷಗೂ ವಿಶೇಷ ಬಲದಿಂದ 13-19 ಕ್ಷೇತ್ರಗಳಿನ ಗೆಂದಿತ್ತಂಡು ಅವೇ ಮಾದರಿ ಕರಾವಳಿ ಪಿರ ಬರುಡುಂದು ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಕಾಪು ಬ್ಲಾಕ್ ಕಾಂಗ್ರೆಸ್ ಆಫೀಸರ್ ಪಂತೇರು ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ ಕಾಪು ಬ್ಲಾಕ್ ಆಫೀಸ್ಗೆ ಬತ್ತಿನ ಪೊರ್ತುಡು ಕಾಂಗ್ರೆಸ್ ಕಾರ್ಯಕರ್ತರನ್ನು ಉದ್ದೇಶಿಸಾದ ಪಾತಿರಿಯರು ಕರಾವಳಿಡು ಸ್ವಾರ್ಥಗಾದ ನಡತೊಂದುಪ್ಪುನ ಕೋಮು ಉಮೇದದ ಕಾರಣಲು ಬೊಕ್ಕ ಕೋಮು ಪಗಿತ ವಿಚಾರಲಿಡಿದು ಕಾಂಗ್ರೆಸ್ ಅಧಿಕಾರದ್ದು ದೂರ ಒರಿಪು ನಂಚ ಆತಂಡು ಕರಾವಳಿಡು ಪಕ್ಷನು ಪಿರ ಸಂಘಟನೆ ಮಲ್ಪರೆಗಾದ ನಮ್ಮ ಮಾತಾ ಶಕ್ತಿ ಮೀರಿದು ಪ್ರಯತ್ನ ಮಲ್ಪುಡಾತನಂದ ಆರಪಂಡೇರು ತಾನು ಗುರ್ಕಾರೆ ಆದುಪುನಗ ಉಳ್ಳಾಲೊಡ್ದು ಮಲ್ಪೆ ಮುಟ್ಟ ನಡಪಾಯಿನ ಸಾಮರಸ್ಯದ ನಡಿಗೆ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷಗೂ ಅಪಗ ವಿಶೇಷ ಬಲದಿಂದಿದ್ದು 13-19 ಕ್ಷೇತ್ರಗಳಿಡು ಗೆಲ್ಮೆ ಕನತ ಕೊರ್ದಿತ್ತಂಡು ಅವೇ ಮಾದರಿಡು ಕರಾವಳಿಡು ಪೀರ ಜನಕ್ಲೇನ ಸಂಘಟನೆ ಮಲ್ಪುಡಾತನಂದು ಡಾಕ್ಟರ್ ಜಿ ಪರಮೇಶ್ವರ ಪಂಡೇರು ಕೆಪಿಸಿಸಿ ಪ್ರಚಾರ ಸಮಿತಿ ಗುರ್ಕಾರ್ಯರು ದುಂಬದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಪಕ್ಷದ ಜಿಲ್ಲಾ ಗುರ್ಕಾರ್ಯರು ಅಶೋಕ್ ಕುಮಾರ್ ಕೊಡವೂರು ಕೆಪಿಸಿಸಿ ಒತ್ತ ಗುರ್ಕಾರ್ಯರು ಎಂಎ ಗಪ್ಪೂರ್ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಗುರ್ಕಾರ್ಯರು ಕಿಶನ್ ಹೆಗ್ಡೆ ಕೊಲ್ಕೆಬೈಲ್ ಕೆಪಿಸಿಸಿ ಸಂಯೋಜಕರು ನವೀನ್ ಚಂದ್ರ ಶೆಟ್ಟಿ ಸಭೆಟ್ಟು ಪಾಲ್ಗೊಂಡಿರು. ಯಾವ ಬಡ ಹೆಣ್ಣುಮಗಳು 2000 ರೂಪಾಯಿ ತಗೊಂಡು ಜೀವನ ಮಾಡ್ತಾಳೆ ಅದು ಸಹಾಯ ಆಗುತ್ತೆ ಅವಳಿಗೆ. ಆ ಭಾವನೆ ನಮಗೆ ಗೊತ್ತಾಗುತ್ತೆ, ಕಾಂಗ್ರೆಸ್ನವರಿಗೆ ಬಿಟ್ಟರೆ ಬೇರೆಯವರಿಗೂ ಗೊತ್ತಾಗೋದಿಲ್ಲ. ಬಡತನದ ಪರವಾಗಿರ್ತಕ್ಕಂಥವ್ರು ನಾವು, ಶೋಷಿತರ ಪರವಾಗಿರ್ತಕ್ಕಂಥವ್ರು ನಾವು ಕಾಂಗ್ರೆಸ್ನವರು. ಕಾಂಗ್ರೆಸ್ ಯಾವತ್ತೂ ಕೂಡ ಶ್ರೀಮಂತರ ಪರವಾಗಿಲ್ಲ. ಇರ್ಬೋದು, ನಮ್ಮಲ್ಲಿ ಶ್ರೀಮಂತರ ಪಕ್ಷದಲ್ಲಿ ಇರ್ಬೋದು, ನಾವು ಪರವಾಗಿ ಒಂದು ತತ್ವ ಸಿದ್ಧಾಂತವಾಗಿ ನಾವು ಅವರ ಪರವಾಗಿಲ್ಲ. ನಾವು ಇರೋದು ಈ ದೇಶದ ಬಡವರಿಗೋಸ್ಕರ ಅನ್ನೋದನ್ನ 138 ವರ್ಷದಲ್ಲಿ ಹಿಂದೆ ಏನ್ ಹೇಳಿದ್ರು ಇವತ್ತಿಗೂ ಅದೇ ಸಿದ್ಧಾಂತ ಇಟ್ಕೊಂಡಿದ್ದೇವೆ ನಾವು. ಕಾಂಗ್ರೆಸ್ ಪಕ್ಷ ತನ್ನ ಸಿದ್ಧಾಂತ ಬದಲು ಮಾಡಿಕೊಂಡಿಲ್ಲ. 138 ವರ್ಷದಲ್ಲಿ ಕಾಂಗ್ರೆಸ್ ಯಾವುದಾದ್ರೂ ಪಕ್ಷ ಸಿದ್ಧಾಂತ ಬದಲು ಮಾಡಿಕೊಂಡಿಲ್ಲ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಕಾರ್ಲದ ಕುಂಟಲ್ಪಾಡಿ ಮಾರ್ಗದ ಅಪಾರ್ಟ್ಮೆಂಟ್ ಒಂಜೆಟ್ಟು ವಾಸಮಲ್ತೊಂದಿತ್ತಿನ ಕುಡ್ಲ ಮೂಲದ ನವೀನ್ ಪೂಜಾರಿ ಪಂಪುನರೆನ್ನು ಕೆತ್ತಿನ ಸಂಗತಿ ನಡೆತದಂಡು ಅರೆಗು 5 ವರ್ಷ ಪ್ರಾಯ ಆದಿತ್ತಂಡು. ಕಾರ್ಲದ ಕುಂಟಲಪಾಡಿ ಮಾರ್ಗದ ಅಪಾರ್ಟ್ಮೆಂಟ್ ಒಂಜೆಟ್ಟು ವಾಸಮಲ್ತೊಂದಿತ್ತಿನ ಕುಡ್ಲ ಮೂಲದ ನವೀನ್ ಪೂಜಾರಿ ಪನ್ಪುನರೆನು ಕೆರ್ತಿನ ಸಂಗತಿ ನಡೆತದಂಡು ಅರೆಗು 5 ವರ್ಷ ಪ್ರಾಯ ಆದಿತ್ತಂಡು ಅಂಗಾರೆ ಕಾಂಡೆ ಈ ಸಂಗತಿ ಗೊತ್ತಾತಂಡು. ಕಾರ್ಲ ಪೊಲೀಸ್ ಸ್ಟೇಷನ್ದ ಪೊಲೀಸರು ಜಾಗಿಗೆ ಪೋದು ಸಂಗತಿ ಪಿಂದೊಂದಿರು. ನವೀನ್ ಪೂಜಾರಿ ಕಾರ್ಲಡಿತ್ತೊಂದು ಪಣವು ಕಾಸ್ತ ವ್ಯವಹಾರ ನಡಪಾಂದಿತ್ತೆರೆಂದು ಎನ್ನಂಡು ಕೆರಿಯರ ಕಾರಣದಾನೆಂದು ನಿಘಂಟು ತೆರೆದ ಬೈದಜಿ ಪೊಲೀಸರು ತನಿಖೆ ಶುರು ಮಲ್ತದಿತ್ತದು ಆರೋಪಿಲೇನು ನಾಡ್ಪತ್ತನ ಕಾರ್ಯ ದುಂಬರಿದಂಡು. ಕಬಡ್ಡಿಗೊಬ್ಬುಡು ಪಾಲ್ದೆತ್ತುಂಡ ಶರೀರಗೂ ವ್ಯಾಯಾಮ ತೆಕ್ಕೊಂಡು ಮಾನಸಿಕವಾದ ಗಟ್ಟಿಯಾವಲಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಜೇಮ್ಸ್ ಕುಟಿನೋ ಬಂತೆರು. ಕುಡ್ಲದ ಉರುವಾಡು 2025-26 ಸಾಲದ ಹೋಬಳಿ ಮಟ್ಟದ 14 ವರ್ಷ ಪ್ರಾಯದ ಆಂಜೋಕಲ್ ಬೊಕ್ಕ ಪುಂಜೋಕ್ಲಿನ ಕಬಡ್ಡಿ ಪಂತನು ಉದಿಪನ ಮಲ್ತದ ಆರ್ಪಾತಿರಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಶಾಲಾ ಶಿಕ್ಷಣ ಇಲಾಖೆ ಕುಡ್ಲಾ ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿನ ಆಫೀಸ್ ಬೊಕ್ಕ ದೇರವೇಲ್ ಕೊಂಚಾಡಿದ ವಿದ್ಯಾ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆದ ಒಟ್ಟು ಸೇರಿಗೆಡು 2025-26 ಸಾಲದ ಹೋಬಳಿ ಮಟ್ಟದ 14 ವರ್ಷ ಪ್ರಾಯದ ಆಂಜೋಕುಲ್ ಬೊಕ್ಕ ಪುಂಜೋಕ್ಲೆನ ಕಬಡ್ಡಿ ಪಂತ ಸೋಮವಾರ ಕುಡ್ಲಾ ಉರ್ವದ ಕಬಡ್ಡಿ ಬ್ಯಾಡ್ಮಿಂಟನ್ ಒಳಾಂಗಣ ಗೊಬ್ಬದ ಅಂಗನೋಡು ನಡೆತಂಡು. ಕ್ಷೇತ್ರ ಶಿಕ್ಷಣಾಧಿಕಾರಿ ಜೇಮ್ಸ್ ಕುಟಿನ ಕಬಡ್ಡಿ ಪಂತ ಉದಿಪನ ಮಲ್ತದ ಕಬಡ್ಡಿ ಪಂತ ಅಟ್ಟಣೆ ಮಲ್ತಿನ ವಿದ್ಯಾ ಆಂಗ್ಲ ಮಾಧ್ಯಮ ಶಾಲೆ ಬೊಕ್ಕ ಪಾಲ್ಪಡೆಯಿನ ಮಾತಾ ಜೋಕ್ಲೆಗ್ ಎಡ್ಡೆಪ್ಪನ ಬೈಕೇರು. ಇತ್ತೆ ಕಬಡ್ಡಿ ಗೊಬ್ಬರೆ ಸಜ್ಜಿದ ಗೊಬ್ಬದ ಅಂಗಣ ತಿಕ್ಕದನಂದು ಮೆಚ್ಚುಗೆ ತೆರಿಪಾಯಿನ ಜೇಮ್ಸ್ ಕುಟಿನ ಕಬಡ್ಡಿ ಗೊಬ್ಬಡು ಪಾಲ್ದೆತ್ತೊಂಡ ಶರೀರಗೂ ವ್ಯಾಯಾಮ ತಿಕ್ಕೊಂಡು ಬೊಕ್ಕ ಮಾನಸಿಕವಾದ ಗಟ್ಟಿ ಆವುಲಿಂದ ಪಂಡೆರು. ಅಮೆಚೂರ್ ಕಬಡ್ಡಿ ಸಂಸ್ಥೆದ ಗುರ್ಕಾರ್ಯರು ಗಿರಿಧರ್ ಶೆಟ್ಟಿ ಗುರ್ಕಾರ್ಮದ ಪಾತ್ರ ಪಂಡದು ಇತ್ತೆ ಕಬಡ್ಡಿ ಬೊಕ್ಕ ಬ್ಯಾಡ್ಮಿಂಟನ್ ಗೊಬ್ಬಲೆಗ್ ಎಡ್ಡೆ ಒಳಾಂಗಣ ಗೊಬ್ಬದ
ಅಂಗಣ ತಿಕ್ಕದಂಡು ಇಂದು ಈ ಉಳಾಂಗಣ ಗೊಬ್ಬದ ಅಂಗಣ್ಣೋಡು ನಡತಿನ ಸುರುತ ಪಂತ ಆದಿತ್ತದ ಇತಿಹಾಸಗೂ ಸೇರೆರೆಂಡು ಇಂದಿನ ಕಟ್ಟಡ ಸಾಕಾರ ಕೊರ್ನ ಮಾತ್ರೆಗಳ ಸೊಲ್ಮೆ ಸಂದಾವೆ ಎಂದ ಪಂಡೇರು ಅಮೆಚೂರ್ ಕಬಡ್ಡಿ ಸಂಸ್ಥೆದ ಮರ್ಯಾದೆ ಸಲಹೆಗಾರರು ರತನ್ ಶೆಟ್ಟಿ ಕಾಪಿಕಾರ್ ಕ್ಲಸ್ಟರ್ದ ಸಂಪನ್ಮೂಲ ವ್ಯಕ್ತಿ ವಿನೋದ ಕುಡ್ಲಾ ಹೋಬಳಿದ ಗೊಬ್ಬದ ಕೂಟಲಿನ ಜವಾಬ್ದಾರಿದ ಹೇಮಂತ್ ಬಿಎಂ ತಾಲೂಕು ದೈಹಿಕ ಶಿಕ್ಷಣ ಸಂಘದ ಗುರ್ಕರೇರ್ ಹರೀಶ್ ರೈ ಕರ್ನಾಟಕ ರಾಜ್ಯ ಸರ್ಕಾರಿ ಗ್ರೇಡ್ 1 ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಚೆಲುವಮ್ಮ ವಿದ್ಯಾ ಆಂಗ್ಲ ಮಾಧ್ಯಮ ಶಾಲೆದ ಗುರ್ಕಾರ್ಯರ್ ಮಾಧವ ಸುವರ್ಣ ಮುಖ್ಯ ಉಪಾಧ್ಯಾಯರು ಸಂಪಾವತಿ ಶಾಲೆದ ರಕ್ಷಕ ಶಿಕ್ಷಕ ಸಂಘದ ಗುರ್ಕಾರ್ದಿ ರಮ್ಯಾ ಬಿ ಒತ್ತು ಗುರ್ಕಾರ್ದಿ ಜ್ಯೋತಿ ಶೆಣೈ ತಾಲೂಕು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಒತ್ತು ಗುರ್ಕಾರ್ಯರ್ ಸತೀಶ್ ಆಳ್ವ ಶಾಲಾ ದೈಹಿಕ ಶಿಕ್ಷಣ ಟೀಚರ್ ಸಂಧ್ಯಾ ಎಸ್ ಅಡ್ಕ ಉದಿಪರ ಕಾರ್ಯಕ್ರಮ ಪಾಲ್ದಿತ್ತೊಂಡರು ಪಂತ ಅಟ್ಟಣೆ ಮಲ್ತಿನ ವಿದ್ಯಾ ಆಂಗ್ಲ ಮಾಧ್ಯಮ ಶಾಲೆದ ಗುರ್ಕಾರ್ಲಿಗ್ ಪ್ರಮಾಣದೋಲೆ ಕೊರಿಯರು ಒಂದು ಕೋರ್ಟ್ ಅನ್ನು ರಚಿಸುವುದರ ಮೂಲಕ ಬಹಳಷ್ಟು ಜನಪ್ರಿಯವಾಗಿ ಈ ಒಂದು ಕ್ರೀಡೆಯನ್ನು ನಾವು ಆಡ್ತಾ ಇದ್ದೆವು ಅಥವಾ ಭಾಗವಹಿಸ್ತಾ ಇದ್ದೆವು. ಆದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ ಪ್ರತಿಯೊಂದು ಶಿಸ್ತುಬದ್ಧವಾಗಿ ಆಗ್ತಾ ಇದೆ. ಆದ್ದರಿಂದ ಇಂಥ ಒಂದು ಸುಸಜ್ಜಿತ ಕ್ರೀಡಾಂಗಣದಲ್ಲಿ ಇವತ್ತು ನಿಮಗೆ ವಿದ್ಯಾರ್ಥಿಗಳಿಗೆ ಈ ಕಬಡ್ಡಿ ಪಂದ್ಯಾಟದಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ಕಿದೆ. ಈ ನಿರಂತರ ಪ್ರಯತ್ನ ಮಾಡಿದ ಎರಡೂ ಅಸೋಸಿಯೇಷನ್ಗಳು ಇದರಲ್ಲಿ ಇನ್ನೂ ಹೆಚ್ಚು ಇದರಲ್ಲಿ ಆಡಲಿಕ್ಕಿಲ್ಲ. ಮುಂದಿನ ಪೀಳಿಗೆಗೋಸ್ಕರ ನಿಮಗೆ ಈ ಸ್ಟೇಡಿಯಂ ನಿರಂತರವಾಗಿ ಆಡಲಿಕ್ಕೆ ಹಾಗೂ ನಿಮ್ಮ ಎಲ್ಲ ಸಾಧನೆಗಳನ್ನು ಮಾಡಲಿಕ್ಕೆ ಈ ಒಂದು ಸರ್ಕಾರ ನಮಗಿದನ್ನೊಂದು ಮಾಡಿಕೊಟ್ಟಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಎದುರಾದ ವಿರೋಧ ಅಪಪ್ರಚಾರ ನಡೆತೊಂದು ಪುನಿಡಿದಾವ್ರ ಕ್ಷೇತ್ರದ ಒಟ್ಟುಗೂ ಎಂಕಲು ಉಲ್ಲಾಂದು ಸಾರ್ದು ತೋಜಾಯರೆ ದುಂಬುದ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ದುಂಬಾಳ್ತೆಡು ಸೋಮವಾರ ಮಧ್ಯಾಹ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಧರ್ಮ ಜಾಗೃತಿದ ಮಾಮಲ್ಲ ಯಾತ್ರೆ ನಡೆತಂಡು. ದುಂಬುದ ಲೋಕಸಭಾ ಸದಸ್ಯರು ಬೊಕ್ಕ ದುಂಬುದ ರಾಜ್ಯ ಬಿಜೆಪಿ ಗುರುಕಾರ್ಯರು ನಳಿನ್ ಕುಮಾರ್ ಕಟೀಲ್ ದುಂಬಾಳ್ತೆಡು ಸೋಮವಾರ ಮಧ್ಯಾಹ್ನ ದಕ್ಷಿಣ ಕನ್ನಡ ಜಿಲ್ಲೆದ ಮಾತಾ ಮಂಡಲೊಡ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೂ ಧರ್ಮ ಜಾಗೃತಿದ ಮಾಮಲ್ಲ ಯಾತ್ರೆ ನಡೆತಂಡು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಬೊಕ್ಕ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆರೆಗ್ ಎದುರಾದ ವಿರೋಧ ಬೊಕ್ಕ ಅಪಪ್ರಚಾರ ನಡೆತೊಂದು ಪುನಿರ್ದಾವ್ರ ಕ್ಷೇತ್ರದ ಒಟ್ಟುಗೂ ಎಂಕಲು ಉಲ್ಲಾಂದ್ ಒಗ್ಗಟ್ಟು ಪ್ರದರ್ಶನ ಮಲ್ಪೆರೆ ಈ ಧರ್ಮ ಜಾಗೃತಿ ಯಾತ್ರೆ ನಡಪಾಯಿರು. ಪುತ್ತೂರು ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನದ ರಥ ಬೀದಿದ ಅಕೇರಿಡ್ ಬಿಜೆಪಿ ನಗರ ಮಂಡಲದ ಗುರುಕಾರ್ಯರು ಶಿವಕುಮಾರ್ ತಾರಾಯಿದರ್ಥದ ಯಾತ್ರೆಗೆ ಚಾಲನೆ ಕೊರಿಯರು. ಧರ್ಮ ಜಾಗೃತಿ ಯಾತ್ರೆದ ಸಾರಥಿ ನಳಿನ್ ಕುಮಾರ್ ಕಟೀಲ್ ಪುತ್ತೂರು ತಾಲೂಕು ಜನಾಗ್ರಹ ಸಭೆತ ಜವಾಬ್ದಾರಿಡಿತ್ತಿನ ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಯೂನಿಯನ್ ಗುರುಕಾರ್ಯರು ಶಶಿಕುಮಾರ್ ರೈ ಬಾಲ್ಯೊಟ್ಟು ಬೊಕ್ಕ ಪಾಕ ಜನ ನಾಯಕಿಯರು ಈ ಪೊರ್ತುಡಿತ್ತರು. ಪುತ್ತೂರುಡ್ದು 150 ಹೆಚ್ಚು ಗಾಡಿಲೆಡ್ ಭಕ್ತರು ಶ್ರೀ ಕ್ಷೇತ್ರಗೂ ಧರ್ಮಸ್ಥಳಕ್ಕೂ ಪೋಯರು. ನಮ್ಮ ಕ್ಷೇತ್ರದ ಬಗ್ಗೆ ನಿಮಗೆ ಅಪಾರವಾದ ಅಭಿಮಾನ ಇದೆ ನನಗೆ ಗೊತ್ತಿದೆ. ಈಗ ನನ್ನ ಮಾತಾಡ್ತಾ ಇರುವಾಗ
ನಮ್ಮ ಬಂಟ್ವಾಳದ ಮಾಜಿ ಶಾಸಕರಾದಂಥ ನಾಗರಾಜರವರು ಕಣ್ಣಿಗೆ ಹಾಕಿದರು. ಈ ಕ್ಷೇತ್ರದಲ್ಲಿ ಇಂತಹ ಒಂದು ಅಪವಾದ ಬಂದಿರಲ್ಲ. ಬಹಳ ಜನ ಮನಸ್ಸಾರೆ ಪ್ರೀತಿಸುವರಿದ್ದೀರಿ, ಮನಸ್ಸಾರೆ ಗೌರವಿಸುವರಿದ್ದೀರಿ, ಮನಸ್ಸಾರೆ ಕ್ಷೇತ್ರದ ಬಗ್ಗೆ ಅನೇಕ ಅಭಿಮಾನವನ್ನು ಹೊಂದಿದವರಿದ್ದೀರಿ. ಹಾಗೆ ನಾನು ಯಾರ ಬಗ್ಗೆ ಕೂಡ ಹೇಳುವುದಿಲ್ಲ. ನೀವೆಲ್ಲ ಬಹಳ ಅಭಿಮಾನದಿಂದ ಇಲ್ಲಿ ಬಂದಿದ್ದೀರಿ. ಇವತ್ತು ಬಹಳ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿದ್ದೀರಿ. ಹಾಗಾಗಿ ನಾನು ಹೆಚ್ಚು ಏನು ಹೇಳದೆ ಎಷ್ಟು ಹೇಳಬಯಸ್ತೇನೆ. ನಮ್ಮ ಕ್ಷೇತ್ರದ ಮೇಲೆ ಗೌರವ ಈಗ ಜಾಸ್ತಿ. ನಿನ್ನೆ ಮೊನ್ನೆಯಿಂದ ಬಹಳ ಜನ ಬಂದಿದ್ದೀರಲ್ಲ, ಬೆಂಗಳೂರು, ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ಪ್ರತ್ಯೇಕವಾಗಿ ಗುಂಪಾಗಿ ಬಂದರು. 200-300 ಕಾರುಗಳಲ್ಲಿ ಬಂದರು. ಹಾಗಾಗಿ ಅವರ ಅಭಿಮಾನವನ್ನೆಲ್ಲ ನಾನು ಹೊರಲಾರೆ. ನಾನು ಎಲ್ಲದರ ಸ್ವಾಮಿಗೆ ಒಪ್ಪಿಸಿದ್ದೇನೆ. ನಿಮ್ಮ ಪ್ರೀತಿ ನಾನು ಹೊರಲಾರೆ, ಸ್ವಾಮಿಗೆ ಒಪ್ಪಿಸ್ತೇನೆ. ಅದನ್ನು ನಮ್ಮ ಸ್ವಾಮಿಗೆ ಒಪ್ಪಿಸ್ತೇನೆ. ಅವರೆಲ್ಲ ಇದನ್ನು ಪ್ರೀತಿಸಿದೆ. ಈ ಯಾರು ಪ್ರೀತಿಯಿಂದ ಹೃದಯದಿಂದ ಯಾರು ಗೌರವಿಸಿದ್ರು, ಯಾರು ಕ್ಷಮ ಬಗ್ಗೆ, ಕ್ಷೇತ್ರದ ಬಗ್ಗೆ ಗೌರವದಿಂದ ಅವರೆಲ್ಲರಿಗೂ ಕೂಡ ಶಿವನ ಸ್ವಾಮಿ ಕಣ್ಣಪ್ಪ ಸ್ವಾಮಿ ಒಳ್ಳೇದು ಮಾಡಲಿ. ಮುಂದಿನ ದಿನಗಳಲ್ಲಿ ಸಮಯ ಬಂದಾಗ ನಾನು ಮಾತಾಡ್ತೇನೆ. ಸಮಯ ಬಂದಾಗ ನಾನು ಸಂದೇಶ ಕೊಡಿ. ಇವತ್ತು ಹೆಚ್ಚು ಸಂದೇಶ ಕೊಡಬಾರದು ಅಂತ ನನಗೆ ಹೇಳಿರುವುದು. ಇಷ್ಟಕ್ಕೆ ನಿಲ್ಲಿಸಿ. ನಿಮ್ಮೆಲ್ಲರೂ ಕೂಡ ನಿಮ್ಮ ಪ್ರೀತಿಗೆ ಧನ್ಯವಾದಗಳು. ಮಂಗಳೂರು ದಸರಾ ಬಣ್ಣದ ಮಲ್ಲಪುದರ್ ಪಡಿತಿನ ಕುದ್ರೋಳಿ ಕ್ಷೇತ್ರದ ನೆಲೆಟ್ಟು ನಡಪುನ ಮಾರ್ನಿಮಿದ ಉಚ್ಚಯ ಈ ಸರ್ತಿ ಸೆಪ್ಟೆಂಬರ್ 22 ಅಕ್ಟೋಬರ್ 2 ಮುಟ್ಟ ನಡಪೆರೆಯುತ್ತದೆ. ಅಟ್ಟಣೆ ಕಾರ್ಯ ಶುರು ಮಲ್ತದೆಂದು ಕ್ಷೇತ್ರದ ಆಡಳಿತ ಮಂಡಳಿ ಪಣವೂರು ಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ಸುದ್ದಿಕೂಟೋಡು ತೆರಿಪಾದರು. ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಪನೌದ ಗುರ್ಕಾರ್ಯರು ಪದ್ಮರಾಜ್ ಆರ್ ಪೂಜಾರಿ ಕ್ಷೇತ್ರೋಡು ಸುದ್ದಿಕೂಟೋಡು ಪಾತೆರ್ದು ಸೆಪ್ಟೆಂಬರ್ 22 ಶುರುವಾದ ಅಕ್ಟೋಬರ್ 2 ಮುಟ್ಟ ಕುದ್ರೋಳಿ ದೇವಸ್ಥಾನದ ನಿಲೆಟ್ಟು ನಡಪುನಂಚಿತ್ತನ ಮಂಗಳೂರು ದಸರಾ ಬುಕ್ಕ ಮಾರ್ನಮಿ ಉಚ್ಚಯ ನಡಪೆರೆ ಉಂಡು. ಈ ಸರ್ತಿ ಪಾಕ ಇಸೇಸ ಕಾರ್ಯಕ್ರಮ ನಡಪೆರೆ ಉಂಡು. ಧಾರ್ಮಿಕ ಕಾರ್ಯಕ್ರಮದ ಒಟ್ಟುಗೂ ಆಧ್ಯಾತ್ಮಿಕ ಕಲೆ ಸಾಹಿತ್ಯ ಗೊಬ್ಬುಗೂ ಸಂಬಂಧಪಟ್ಟನಂಚ ಪಾಕ ಪಂತೊಲೆನು ದೀವೊಂದುಂಡು ಪಂಡೇರು. ಈ ಸರ್ತಿ ಜೋಕ್ಲಿನ ದಸರಾ ಪಂಡದ್ ಕಿನ್ನಿ ಪಿಲಿ ಏಸ ಪಂತ ದೀವೊಂದುಂಡು. ಇನ್ನೇನು 2 ವಿಭಾಗಗಳು ನಡಪವುಂಡು. ದಸರಾ ಬಗೆಟ್ ಕಬಿಕೂಟ, ಕವನ ಪಂಥ, ಪ್ರಬಂಧ ಪಂಥ ದೀವೊಂದಾಂದ್ ಪಂಡೇರು. ಮಂಗಳೂರು ದಸರಡು 700 ಕಲಾವಿದರು ಪಾಲ್ದೆತೊನ್ವೆರು. ಬಯ್ಯ 4 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಶುರು ಆಪುಂಡು. ಈ ಸರ್ತಿಲ ಮ್ಯಾರಥಾನ್ ದೀವೊಂದಾಂದ್ ಪದ್ಮರಾಜ ಪಂಡೇರು. ದರ್ಬಾರ್ ಮಂಟಪ ಕಟ್ಟುನ ಕೆಲಸ ಬೇಗ ಶುರು ಆಪುಂಡು. ಐಕ್ ಬೋಡೈನ ಚಿತ್ತನ ವ್ಯವಸ್ಥೆ, ಶಾರದಾ ಮೂರ್ತಿ ನವದುರ್ಗೆ ಮೂರ್ತಿಲೇನು ಮಲ್ಪುನ, ಬೇತಿನೆ ಪಾರ್ಕಿಂಗ್ ವ್ಯವಸ್ಥೆ ಇಂಚ ಮಾತ ವ್ಯವಸ್ಥೆಲೇನು ಮಲ್ಪರೆ ಮಾತ ಯೋಜನೆಲಿಗ್ ರೂಪ ಕೊರೊಂದುಂಡು. ಈ ಸರ್ತಿ ದಸರಡು ಡಿಜೆಗ್ ಅವಕಾಶ ಇಜ್ಜಿಂದು ಪದ್ಮರಾಜ್ ಆರ್ ಪೂಜಾರಿ ಪಂಡೇರು. ಕ್ಷೇತ್ರದ ಆಡಳಿತ ಮಂಡಳಿ ಗುರುಕಾರ್ಯರು ಜಯರಾಜ್ ಹೆಚ್ ಸೋಮಸುಂದರಂ, ಪ್ರಧಾನ ಕಾರ್ಯಂತರು ಮಾಧವ ಸುವರ್ಣ, ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ದೇವೇಂದ್ರ ಪೂಜಾರಿ, ಒತ್ತು ಗುರುಕಾರ್ಯರು ಡಾ ಬಿಜಿ ಸುವರ್ಣ, ಅಭಿವೃದ್ಧಿ ಸಮಿತಿ ಸದಸ್ಯರು ಕೃತಿನ್ ಅಮೀನ್, ವಾಸುದೇವ್ ಕೋಟ್ಯಾನ್, ಚಂದನ್ ದಾಸ್, ಲೀಲಾಕ್ಷ ಬೇಕರ್ಕೇರ ಸುದ್ದಿಕೂಟುಡಿದ್ದರು. ಮಂಗಳೂರು ದಸರಾ ನವರಾತ್ರಿ ಮಹೋತ್ಸವ ಸೆಪ್ಟೆಂಬರ್ನ 22ನೇ ತಾರೀಕಿನಿಂದ ಅಕ್ಟೋಬರ್ 2ನೇ ತಾರೀಕಿಗೆ ದಸರಾ ಮೆರವಣಿಗೆ ವಿಜಯದಶಮಿ ದಿವಸ, ಹಾಗೆ 3ನೇ ತಾರೀಕಿಗೆ ಸಮಾಪ್ತಾನಗೊಳ್ಳಲಿದೆ. ಈ ಬಾರಿ ಹಲವಾರು ವಿಶೇಷ ಕಾರ್ಯಕ್ರಮಗಳನ್ನು ನಾವು ದಸರಾದಲ್ಲಿ ಅಳವಡಿಸಿಕೊಂಡಿದ್ದೇವೆ. ದಸರಾ ಅಂದ ತಕ್ಷಣ ನಮಗೆಲ್ಲರಿಗೂ ಗೊತ್ತಿದೆ, ಶಾರದಾ ಮಾತೆಯ ವಿಶೇಷವಾಗಿ ನಾವು ಆರಾಧನೆ ಮಾಡುವಂಥದ್ದು. ಕಲೆಗೆ ಪ್ರೋತ್ಸಾಹ ಕೊಡಬೇಕು, ಸಾಹಿತ್ಯಕ್ಕೆ ಪ್ರೋತ್ಸಾಹ ಕೊಡಬೇಕು, ಕ್ರೀಡೆಗೆ ಪ್ರೋತ್ಸಾಹ ಕೊಡಬೇಕು. ಇದನ್ನೆಲ್ಲ ಈ ನಿಟ್ಟಿನಲ್ಲಿ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಆಧ್ಯಾತ್ಮಿಕವಾಗಿ ಹಾಗೆ ನಾವು ಕಲೆ ಹಾಗೆ ಸಾಹಿತ್ಯ ಹಾಗೆ ಕ್ರೀಡೆ ಕೂಡ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಈ ದಸರಾದಲ್ಲಿ ಮಾಡಲಿಕ್ಕೆ ಆಡಳಿತ ಸಮಿತಿ ನಿರ್ಧರಿಸಿರುವಂಥದ್ದು. ಈ ಬಾರಿ ವಿಶೇಷವಾಗಿ ನಾವೊಂದು ದಿವಸ ಮಂಗಳೂರು ಮಕ್ಕಳ ದಸರಾ ಅಂತ ಹೇಳಿ ಅದನ್ನು ಕೂಡ ನಾವು ಆಯೋಜನೆ ಮಾಡಲು ನಿರ್ಧಾರ ಮಾಡಿದ್ದೇವೆ. ಆ ದಿವಸ ಮಕ್ಕಳಿಗೆ ವಿವಿಧ ಕಾರ್ಯಕ್ರಮಗಳು ಹಾಗೆ ಕಿನ್ನಿ ಪಿಲಿ ಮಕ್ಕಳಿಗಾಗಿ ವಿಶೇಷವಾದಂಥ ಹುಲಿವೇಷ ಸ್ಪರ್ಧೆಗಳನ್ನು ಕೂಡ ನಾವು ಇಲ್ಲಿ ಕ್ಷೇತ್ರದಲ್ಲಿ ಆಯೋಜನೆ ಮಾಡಿದ್ದೇವೆ. ಇಲ್ಲಿ ಮಕ್ಕಳಲ್ಲಿ ಇರುವಂತಹ ಅವರ ಪ್ರತಿಭೆಗಳನ್ನು ಹೊರ ತರುವಂಥದ್ದು ವಿಶೇಷವಾಗಿ ಈ ಕಾರ್ಯಕ್ರಮದ ಉದ್ದೇಶವಾಗಿರುತ್ತದೆ. ಕವನ ಸ್ಪರ್ಧೆ ಹಾಗೆ ಪ್ರಬಂಧ ಸ್ಪರ್ಧೆಗಳು, ಮಂಗಳೂರು ದಸರಾಕ್ಕೆ ಸಂಬಂಧಪಟ್ಟಂತೆ ಎಲ್ಲಿಯೂ ಕೂಡ ಪ್ರಕಟವಾಗದ ಕೃತಿಗಳನ್ನು ನಾವು ಈ ಬಾರಿ ಇಲ್ಲಿ ಒಂದು ಸ್ಪರ್ಧೆಯ ಮುಖಾಂತರ ಇಲ್ಲಿಗೆ ನಾವು ಆ ಕಾರ್ಯಕ್ರಮಗಳನ್ನು ಕೂಡ ಇಲ್ಲಿ ಮಾಡಿಕೊಂಡಿದ್ದೇವೆ.
ಬಹುಶಃ ಈ ಬಾರಿಯ ಬಹುಭಾಷಾ ಕವಿಗೋಷ್ಠಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವಂತಹ, ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಬಿಡಿಮಲೆ ಸರ್ ಅವರು ಕೂಡ ಭಾಗವಹಿಸಲಿಕ್ಕಿದ್ದಾರೆ. ಅದರ ಒಟ್ಟಿಗೆ ನಮ್ಮ ತುಳು ಅಕಾಡೆಮಿಯ ಅಧ್ಯಕ್ಷರು, ಹಾಗೆ ಕೊಂಕಣಿ ಅಕಾಡೆಮಿಯ ಅಧ್ಯಕ್ಷರು, ಹಾಗೆ ಬ್ಯಾರಿ ಅಕಾಡೆಮಿಯ ಅಧ್ಯಕ್ಷರು ಕೂಡ ಈ ಕಾರ್ಯಕ್ರಮಗಳಲ್ಲೆಲ್ಲ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ವಿಶೇಷವಾದಂಥ ಮಾರ್ಗದರ್ಶನಗಳನ್ನು ಕೂಡ ನೀಡಿದ್ದಾರೆ. ಈ ಬಾರಿ ಬಹಳಷ್ಟು ಹೆಚ್ಚಿನ ಸುಮಾರು 700ಕ್ಕೂ ಮಿಕ್ಕಿ ಕಲಾವಿದರು ಈ ಬಾರಿಯ ನಮ್ಮ ಮಂಗಳೂರು ದಸರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. 700ರಿಂದ ಸುಮಾರು 1000 ತನಕ ಕಲಾವಿದರು. ಸಾಧನೆ ಮಲ್ಪುಡು ಪನ್ಪುನ ಹಠಪತ್ತಿನ ಮೂವೇರು ಪೊಂಜು ದೋಸ್ತಿಲು ಕುಡ್ಲಡು ಜವಳಿ ಅಂಗಡಿ ಒಂಜೇನು ಸುರು ಮಲ್ತಿದ್ದರು. ಸಾರಿಕಾ ಹರೀಶ್ ಶೆಟ್ಟಿ, ಸೌಮ್ಯ ಯತೀಶ್ ಬೊಕ್ಕ ಮಾನಸ ಶೆಟ್ಟಿ ಮೊಕ್ಕಲು ಕುಡ್ಲಾ ಬಲ್ಮಠದ ಅಪ್ಸರ್ ಬೆಂದುರುಡು ಸಖಿ ಪನ್ಪುನ ಸಂಸ್ಥೆ ಕಟ್ಟದು ಅಕಲೆ ಉದಿಪನ ಮಲ್ತೆರು. ಸಾತ್ಸಾವುಡು ಪನ್ಪುನ ಹಠ ಸಮಾಜಗೂ ದಾಲ ಮಲ್ಪುಡು ಪನ್ಪುನ ಉಮೇದ್ ದೋಸ್ತಿಲು ಇಲ್ಲಲ್ದಕುಲು ಕುಟುಂಬದಕ್ಲೆನ ಬೆರಿಸಾಯ ಇತ್ತಂಡ ಸಾಧನೆ ಮಲ್ತು ತೋಜಾವಲಿಂದ ಪನ್ಪುನೇನು ಕುಡ್ಲದ ಮೂವೆರು ಬಾರಿ ದೋಸ್ತಿಲು ಮಲ್ತು ತೋಜಾದೆರು. ಸಾರಿಕಾ ಹರೀಶ್ ಶೆಟ್ಟಿ, ಸೌಮ್ಯ ಯತೀಶ್ ಬೊಕ್ಕ ಮಾನಸ ಶೆಟ್ಟಿ ಒಟ್ಟಾದ ಜವಳಿ ಅಂಗಡಿ ಒಂಜೇನು ಸುರು ಮಲ್ತದೆರು. ಕರಿನ 15 ವರ್ಷಲಿಡ್ದು ಒಟ್ಟಾದೆ ಒಪ್ಪುನ ಮೊಕ್ಕುಲು ಕುಡ್ಲಾ ಬಲ್ಮಠ ಅಫ್ಸರ್ ಬೆಂದೂರ್ದ ಸರಸ್ವತಿ ಕಾಂಪ್ಲೆಕ್ಸ್ಡ್ ಸಖಿ ಪನ್ಪುನ ಪುದರಡ್ ಜವಳಿದಂಗಡಿ ಮಲ್ತಿದೆರು. ಮೂವೇರು ದೋಸ್ತಿಲು ಅಕುಲೆ ಉದಿಪನ ಮಲ್ತಿನವು ವಿಶೇಷ ಆದಿತ್ತಂಡ. ಸಾರಿಕಾ ಹರೀಶ್ ಶೆಟ್ಟಿ, ಸೌಮ್ಯ ಯತೀಶ್ ಬೊಕ್ಕ ಮಾನಸ ಶೆಟ್ಟಿ ನಾಡೆ ಕತ್ತೆರ್ದು ಉಲಾಯಿ ಪೊಗ್ಗುದು ಮೂವೇರ್ಲ ಒಟ್ಟಾದೆ ದೇವೆರೆಗು ತುಡರ್ ಬೊಲ್ಪು ದಿಯೇರು. ಬಿನ್ನೆರು ತುಡರ್ ಬೊಲ್ಪು ಪೊತ್ತಾದ ಸಖಿ ಸಂಸ್ಥೆ ಕಾರ್ಯ ಸುರು ಮಲ್ತಂಡ. ಮೂವೇರ್ಲ ಈ ಪೊರ್ತುಡು ಪಾತೆರ್ದು ಅಕ್ಲಿನ ಮನಸ್ಸದ ಪಾತೆರ ಸಾಧನೆ ಬಗೆಟ್ ಅಭಿಪ್ರಾಯ ತೆರಿಪಾಯರು. ಒಟ್ಟಿಗೆ ಮಲ್ಪುಗ ಅಂತ ಸೊ ಇತ್ತೆ ಒಂಜಿ ಮೂಜಿ ತಿಂಗಳು ಒಂದು ಪ್ಲಾನ್ ಆವೊಂದುಂಡು ಇನ್ನಿಗೊಂದು ಸಕ್ಸಸ್ ಆದ ಇದೇ ಬರೋದುಂಡು ನಿಖಿಲ್ ಮಾತ ಬರ್ತಿದ್ದೆ ಆಶೀರ್ವಾದ ಮಲ್ಲರ್ ನಿಖಿಲ್ ಮಸ್ತ್ ಥ್ಯಾಂಕ್ಸ್ ಅಂಚನೆ ಎಂಕಿಲ್ನ ಬೆಟ್ಟ ನಮ್ಮನ ಕಲೆಕ್ಷನ್ ಉಂಟು ಸಾರೀಸ್ ಮಾತೆಲ್ಲ ಪರ್ಚೇಸ್ ಮಾಡ್ತಿದ್ದೆ ಎಂಕ್ಲೇನ್ ಎಂಕರೇಜ್ ಮಾಡ್ಕೊಡೊಂದು ನಿಖಿಲ್ ರಿಕ್ವೆಸ್ಟ್ ಮೂಜಿ ಪೊಣ್ಣು ಸೇರ್ದು ಮೂಜಿ ತಿಂಗಳು ಸಖಿ ಪಲ್ಪಿನ ಶಾಪ್ ಎಂಕಲ್ ಉಂತಾದಿಲ್ಲ ಪೂರೆಲ್ಲ ಬಾರಿ ಒಂಜಿ ಪ್ರೌಡ್ ಫೀಲ್ ಆಪುಂಡೆ ಎನ್ನಕ್ ಪೂರೆಲ್ಲ ಎಂಕಲ್ ಮೂಜಿ ಜನತಲ ಎಂಕಲ್ಲ ಬೈದು ಎಂಕ್ಲೆಗ್ ಬ್ಲೆಸ್ಸಿಂಗ್ ಕೊರೊಂದುಲ್ಲಾರ. ಈ ಸಖಿ ಪಂಪಿನ ಖಾಲಿ ಬ್ಯಾಂಗ್ಳೂರ್ ಅಂತ ಇಡೀ ಇಂಡಿಯಾ ಇಂಟರ್ನ್ಯಾಷನಲ್ ಸ್ಪ್ರೆಡ್ ಆಪಿನ ಬ್ಲೆಸ್ಸಿಂಗ್ ಎಂಕ್ಲೆಗ್ ಬೋರ್ಡು. ಸೊ ಐ ಆಮ್ ಪ್ರೌಡ್ ಆಫ್ ಯು ಅಂಡ್ ಇದು ಬೈದಿನ ಮಸ್ತ್ ಖುಷಿ ಆಗುಂಡು. ಸಖಿ ನಾನೆಲ್ಲ ಗ್ರೋ ಆಪುನಾತು ಟ್ರಿಬಲ್ ಗ್ರೋ ಆಪುಲೆಕ ನಿಕಲ್ ಪೂರ ಎಂಕ್ಲೆ ಒಂದು ಬ್ಲೆಸ್ಸಿಂಗ್ ಕೊರ್ಲೆ ನಿಕಲ್ನ ಪ್ರೆಸೆನ್ಸ್ ಇಟ್ಸ್ ಮ್ಯಾಟರ್ಸ್ ಅ ಲಾಟ್ ಟು ಅಸ್. ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಗುರ್ಕಾರ್ಯರು ಬೊಕ್ಕ ಕುದ್ರೋಳಿ ನಾರಾಯಣಗುರು ಬರವು ಸಂಸ್ಥೆಲಿನ ಮುಖ್ಯಸ್ಥರು ನವೀನ್ ಚಂದ್ರ ಡಿ ಸುವರ್ಣ, ಸುಮಲತಾ ಎನ್ ಸುವರ್ಣ ಇಂಚ ಬಿನ್ನೆರು ಹೊಸ ಜವಳಿ ಅಂಗಡಿಗೆ ಎಡ್ಡೆಪ್ಪು ಬೈಕೇರು. ಸರಿಗಾ ಸೌಮ್ಯ ಮಾನಸ ಮೊಗ್ಲು 3 ಜನ ಸೇರಿದ ಧೈರ್ಯನೊಂಜಿ ಎಂಜಿನೊಂಜಿ ಮಲ್ಲ ಕೊರ್ಲುದ ಈ ಅಂಗಡಿ ಪಾರ್ದು ವ್ಯಾಪಾರ ಪ್ರಾರಂಭ ಮಂತೊಂದುಲ್ಲೇರು ಭಾರಿ ಸಂತೋಷದ ವಿಚಾರ. ಈ ಸಂದರ್ಭಗಳು ಅಲ್ಲಿಗೆ ಹಾರ್ದಿಕವಾದ ಅಭಿನಂದಿಸಿದೆ. ಈ ಅಗಲ ವ್ಯಾಪಾರ ಉತ್ತರ ಬೆಳಗಂಡು ಈ ಸಾಕಿ ಪಂಪಿನ ಈ ಅಂಗಡಿದ ಪುದರ್ ಇಲ್ಲಿ ಇಲ್ಲದೆ ಪೂರೆಲ್ಲ ಪಂಪಿನಕ ಆವಡು ಹೆಚ್ಚಿನ ರೀತಿಯ ಮಕ್ಕಳು ಜನರಿಗೆ ಸೇವೆ ಕೊಡ್ತಿರ್ಬೇಕ ಆವಡೆ ಒಂದು ಹಾರೈಸೋದು. 3 ಜನ ದೋಸ್ತಿನ ಒಟ್ಟು ಸೇರಿ ಬಂದಿದ್ದ ಸಖಿಗೆ ಈಗ 3 ಜನ ಅಭಿನಂದನೆ ಲೋಸಗೊಟ್ಟು ಅದು ಸಂಸ್ಥೆದ ಯಜಮಾನರೆಡು ಒತ್ತಿ ಸಾರಿಕಾ ಮೆರನ ಕಂಡನಿ ಹರೀಶ್ ಶೆಟ್ಟಿ, ಮಗೆ ಹಾರ್ದಿಕ್ ಶೆಟ್ಟಿ, ಸೋದರೆ ಸನೀತ್ ಶೆಟ್ಟಿ, ಅಪ್ಪೆ ಶಶಿಕಲಾ ಶೆಟ್ಟಿ, ಮಾನಸ ಶೆಟ್ಟಿ, ಗೇಹನಾ ಶೆಟ್ಟಿ, ಧನ್ಯಾ ಶೆಟ್ಟಿ, ಸೌಮ್ಯ ಯತೀಶರ್ನ ಕಂಡನಿ ಯತೀಶ್ ಕುಮಾರ್, ಮಗೆ ಸುಪಾಶ್, ಸುಧೀಶ್ ಕುಮಾರ್, ಅಪ್ಪೆ ಜಯಲಕ್ಷ್ಮಿ, ಯಾದವ ಸುವರ್ಣ ಬೊಕ ರೋಹಿಣಿ ದೇವೇಂದ್ರ ಅಂಚನ್, ಸುಭಾಷಿನಿ ಶೆಟ್ಟಿ ಕುಟುಂಬದ ಕುಲು ದೋಸ್ತಿಲು ಗಿರಾಕಿಲು ಈ ಪೊರ್ತುಡಿತ್ತೇರು. ಹೊಸ ಹೊಸ ಮಾದರಿದ ಸೀರೆಲು ಪೊಣ್ಣುಲೆಗು ಒಪ್ಪು ನಂಜಿನ ದುತ್ತೈತಲು ಸಖಿ ಜವಳಿದ ಅಂಗಡಿದ ವಿಶೇಷತೆ ಆದುಂಡು.
ಬಂಟರಿಯಾನೆ ನಾಡವೀರನ ಸಂಘ ಸಾನೂರುಡು ದಶಮಾನೋತ್ಸವ ಸಂಭ್ರಮ ಅಂಚನೆ ಸತ್ಯನಾರಾಯಣ ಪೂಜೆ ಆಗಸ್ಟ್ 30 ಅಟ್ಟಣೆ ಆತಂಡು ಪ್ರತಿಭಾ ಪುರಸ್ಕಾರ ಸಭಾಲೇಸು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪುಂಡು ಸಾನೂರ್ದ ಶಿವರಾಮ್ ರೈ ಕಲಾ ವೇದಿಕೆಡು 4 ಗಂಟೆಗೆ ನಡಪುನ ಈ ಲೇಸಗು ಮಾತಿರ್ಲ ಬರಡು ಪಂಡದ ಅಧ್ಯಕ್ಷರು ಸರ್ವ ಸದಸ್ಯರು ಭಿನ್ನಾಯ್ತೊಂದರು. ಗಣಪತಿ ದೇವರು ಏರ್ನಲ ಕೈ ಬಿಡುಪುಜೇರು ಚೌತಿ ಪರ್ಬ ಮಾತಿರಿಗಳ ಎಡ್ಡೆ ಮಲ್ಪಡಂದು ಒಡಿಪುದ ಡಾಕ್ಟರ್ ಜಿ ಶಂಕರ್ ಪಂತೆರು ಒಡಿಪು ಕಿನ್ನಿಮುಲ್ಕಿ ಕನ್ನರ್ ಪಾಡಿದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿದ 20ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಉದೀಪನ ಮಲ್ತದ ಆರ್ಪಾತಿರಿಯರು. ಒಡಿಪು ಕಿನ್ನಿಮುಲ್ಕಿ ಕನ್ನರ್ ಪಾಡಿದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿದ 20ನೇ ವರ್ಷದ ಸಾರ್ವಜನಿಕ ಗಣೇಶೋತ್ಸವ ಕಿನ್ನಿಮುಲ್ಕಿ ಸ್ವಾಗತ ಗೋಪುರ ಕೈತಲ್ದ ಮೈದಾನುಡು 14 ದಿನ ನಡೆತೊಂದುಂಡು. ಗಣೇಶೋತ್ಸವ ಉದೀಪನದ ದಿನ ಸೋಮವಾರ ಬಯ್ಯಗು ಜೋಡು ಕಟ್ಟೆಡ್ದು ಶ್ರೀ ಗಣಪತಿ ದೇವರನ ಮೂರ್ತಿನ ಮೆರವಣಿಗೆಡು ಗಣಪತಿ ಮೈದಾನಗೂ ಕನ್ನತೆರು ಕೊಡಿಯೇರ್ದು ಕಾರ್ಯಕ್ರಮ ಶುರುವಾಂಡು. ಉದೀಪನ ಲೇಸಡು ಗಣೇಶೋತ್ಸವದ ಸಾರಥಿ ಕೃಷ್ಣಮೂರ್ತಿಯಾಚಾರ್ಯರು ಮಾತಿರನ್ನ ಎತ್ಕೊಂಡರು. ಉಡಿಪುದ ಶಾಮಿಲಿ ಸಮೂಹ ಸಂಸ್ಥೆಲಿನ ತಾಪಕ್ಯರು ಡಾಕ್ಟರ್ ಜಿ ಶಂಕರ್ ಬಿನ್ನಿರ್ನ ಒಟ್ಟುಗೂ ತುಡರ್ ಪೊತ್ತಾದ ಸಭಾಲೇಸನು ಉದೀಪನ ಮಲ್ತೆರು. ರಾಜ್ಯದ ದುಂಬದ ಮಂತ್ರಿ ವಿನಯ್ ಕುಮಾರ್ ಸೊರಕೆ ಕರೆಂಟ್ ಬಲ್ಪದ ಸಿಂಗಾರ ಉದೀಪನ ಮಲ್ತೆರು. ಚೆಂಡೆ ಬೊಟ್ಟುದು ಡಾಕ್ಟರ್ ಜಿ ಶಂಕರ್ 14 ದಿನದ ಗಣೇಶೋತ್ಸವ ಉದೀಪನ ಮಲ್ತೆರು. ವಿನಯ್ ಕುಮಾರ್ ಸೊರಕೆ ಪಾತೆರ್ದು ಕೃಷ್ಣಮೂರ್ತಿ ಕುಟುಂಬ ಇಡೀ ಸಮಾಜಗಾದ ಅರ್ಪಣೆ ಮಲ್ತೊಂದೆರು. ಸಮಾಜುಡು ಸೌಹಾರ್ದತೆ ಸಾಮರಸ್ಯುಡು ಮಾತಿರ್ಲಾ ಬದುಕುನಂಚ ಭಗವಂತೆ ಅನುಗ್ರಹ ಮಲ್ಪಡಂದು ಎಡ್ಡೆಪು ಬೈಕಿಯರು. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿರ್ದೇಶಕರು ದೇವಿ ಪ್ರಸಾದ್ ಶೆಟ್ಟಿ ಬೆಳಪು ಪಾತಿರ್ದು ಮಾತಿರ್ಲ ಚೌತಿ ದಾನಿ ಗಣೇಶೋತ್ಸವ ಸುರು ಮಲ್ತಂಡ ಮುಲ್ಪ 2 ದಿನ ದುಂಬೆ ಸುರು ಮಲ್ತದ ಚೌತಿ ಬತ್ತಂಡ ಮಾತಿರ್ಲ ಸುಜ್ಜಾಲೆಂದು ಸಂದೇಶ ಕೊಡ್ತಿರಂದು ಪಂಡೆರು. ಡಾಕ್ಟರ್ ಜಿ ಶಂಕರ್ ಗುರ್ಕಾರ್ಮಿದ ಪಾತ್ರ ಪಂಡದು ಮಾತಿರ್ಲ ಪಂಡಿನಂಚ ಕೃಷ್ಣಮೂರ್ತಿ ಎಡ್ಡೆ ಸಂಘಟಕರು ಅರೆನ ಬುಡೆದಿ ಅಮೃತ ಕೃಷ್ಣಮೂರ್ತಿ ಸೇರಿದು ಇರುವೆರ್ಲ ಸಮಾಜ ಸೇವಕರು ಗಣಪತಿ ದೇವರು ಏರಿನ ಕೈ ಬಿಡುಪುಜರು ಚೌತಿ ಪರ್ಬ ಮಾತಿರೆಗಳ ಎಡ್ಡೆ ಮಲ್ಪಡಂದು ಎಡ್ಡೆಪ್ಪು ಬಯಕಿಯರು. ಪ್ರಸಾದ್ ನೇತ್ರಾಲಯದ ಡಾಕ್ಟರ್ ಕೃಷ್ಣ ಪ್ರಸಾದ್ ಬಡಗಬೆಟ್ಟು ಸಹಕಾರಿ ಸಂಘದ ಗುರ್ಕಾರ್ಯರು ಜಯಕರ್ ಶೆಟ್ಟಿ ಇಂದ್ರಾಳಿ ಒಡಿಪು ವಕೀಲರಿನ ಸಂಘದ ಗುರ್ಕಾರ್ಯರು ರೊನಾಲ್ಡ್ ಪ್ರವೀಣ್ ಕುಮಾರ್ ವಿಠಲ ಶೆಟ್ಟಿ ಕೃಷ್ಣ ಶೆಟ್ಟಿ ಸದಾಶಿವ ಅಮೀನ್ ಸುಭಾಷ್ ಎಂ ಸಾಲಿಯಾನ್ ದಿವಾಕರ್ ಕುಂದರ್ ನಿರುಪಮಾ ಪ್ರಸಾದ್ ಶೆಟ್ಟಿ ದಿನೇಶ್ ಪುತ್ರನ್ ಹರೀಶ್ ಕಿಣಿ ಪುರುಷೋತ್ತಮ ಶೆಟ್ಟಿ ಬಿನ್ನೆರಾದ್ ಪಾಲ್ದೊಂಡಿರು. ಕನ್ನರ್ಪಾಡಿ ಗಣೇಶೋತ್ಸವ ಸಮಿತಿದ ಮರ್ಯಾದೆ ಗುರ್ಕಾರ್ಯರು ನಾರಾಯಣರಾವ್ ಪ್ರಭಾಶಂಕರ್ ಕಾರ್ಯ ಗುರ್ಕಾರ್ಯರು ಸಂಜೀವ ಬೊಕ್ಕ ಅಮೃತ ಕೃಷ್ಣಮೂರ್ತಿ ಆಚಾರ್ಯರು ಅಂಚನೆ ಮಾತಾ ಪದಾಧಿಕಾರಿಗಳು ಈ ಪೊರ್ತುಡಿದ್ದರು. ಅಮೃತ ಕೃಷ್ಣಮೂರ್ತಿಯವರಾಗಲಿ ಸಂಪೂರ್ಣವಾಗಿ ಸಮಾಜಕ್ಕೆ ತೊಡಗಿಸಿಕೊಂಡಂಥವ್ರು. ಇವತ್ತು ಸಮಾಜ ಸೇವೆ ಯಾವ ರೀತಿ ಮಾಡಬೇಕು ಅನ್ನೋಂಥ ರೀತಿಯಲ್ಲಿ ಅದಕ್ಕೆ ಒಂದು ಉದಾಹರಣೆ ಕೃಷ್ಣಮೂರ್ತಿಯವರ ಕುಟುಂಬ ಅಂತೇಳಿ ತಪ್ಪಾಗಲಿಕ್ಕಿಲ್ಲ. ಇಡೀ ಸಮಾಜದಲ್ಲಿ ನಾವೆಲ್ಲರೂ ಕೂಡ ಸೌಹಾರ್ದತೆಯಿಂದ ಸಾಮರಸ್ಯದಿಂದ ಬದುಕುವಂಥ ಒಂದು ಅವಕಾಶಗಳನ್ನು ದೇವರು ಅನುಗ್ರಹಿಸಿ ಅಂತ ಪ್ರಾರ್ಥಿಸಿಕೊಂಡು ಚೌತಿಯ 2 ದಿನದ ಮುಂಚೆ ಗಣೇಶನ ಒಂದು ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ ಸರ್. ಇವತ್ತು ಈ ಮುಂಚೆ 2 ದಿನದ ಮುಂಚೆ ಇಲ್ಲಿ ಕಾರ್ಯಕ್ರಮವನ್ನು ಮಾಡುವಂಥದ್ದು ಬಹಳ ಒಂದು ಎಲ್ಲ ಜನರು ಚೌತಿ ಬಂತು ನಾವೆಲ್ಲ ಸಿದ್ಧರಾಗಬೇಕು ಎಂಬ ಸಂದೇಶವನ್ನು ಕೊಡುವ ರೀತಿಯಲ್ಲಿ ಗಣೇಶನ ಈ ಒಂದು ಕಾರ್ಯಕ್ರಮವನ್ನು 2 ದಿನ ಮುಂಚೆ ಆಯೋಜನೆ ಮಾಡಿದ್ದಾರೆ. ನಿಮಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ. ಖಂಡಿತ ಕೃಷ್ಣಮೂರ್ತಿ ಅವರು ಒಂದು ಒಳ್ಳೆ ಸಂಘಟಕರು. ಅವರು ಯಾವುದೇ ಜಾತಿ ಮತ ಇಲ್ಲ, ಅವರಿಗೆ ಯಾರೇ ಬರಲಿ ಅವ್ರಿಗೆ ಸಹಾಯ ಮಾಡ್ತಾರೆ. ಆ ಒಂದು ದೊಡ್ಡ ಗುಣ ಅವ್ರ ಹತ್ರ ಇದೆ. ಅವರ ವೈಯಕ್ತಿಕ ಜೀವನ ಏನಾದರೂ ಆಗಲಿ ಅದರ ಸಾಮಾಜಿಕ ಇದರಲ್ಲಿ ಭಾಳ ಮುನ್ನುಡಿಯಲ್ಲಿದ್ದಾರೆ. ಗಂಡ ಹೆಂಡತಿ ಇಬ್ಬರು, ಅಮೃತ ಮೇಡಮ್ ಮತ್ತು ಅವರು. ಖಂಡಿತ ಅವ್ರು ಮಾಡೋ ಕೆಲಸದಲ್ಲಿ ಒಳ್ಳೆಯದಾಗಲಿ. ಹಾಗೆ ಆ ಗಣಪತಿ ಯಾರನ್ನೂ ಕೈ ಬಿಡೋದಿಲ್ಲ. ನನ್ನ ಆರಾಧ್ಯ ದೇವರು ಕೂಡ ಗಣಪತಿನೇ. ಆ ದೃಷ್ಟಿಯಲ್ಲಿ ಅವರಿಗೆ ಮುಂದೆ ಒಳ್ಳೆ ಭವಿಷ್ಯ ಸಿಗಲಿ ಆ ಗಣಪತಿ ಆಶೀರ್ವಾದ ಅಂತ ಹೇಳಿ ಎಲ್ರಿಗೂ ಆ ಗಣಪತಿ ಒಳ್ಳೆದನ್ನು ಮಾಡಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಒಡಿಪು ಜಿಲ್ಲೆದ ಪಾದೂರು ಕಳತ್ತೂರು ಗ್ರಾಮದಕ್ಲಿನ ಆರಾಧನಾ ಕೇಂದ್ರ ಬ್ರಹ್ಮ ಬೈದ್ಯರ್ಲೆನ ಗರೂಡಿನ 2.5 ಕೋಟಿ ರೂಪಾಯಿ ಖರ್ಚಿಡು ಜೀರ್ಣೋದ್ಧಾರ ಮಲ್ತೊಂದುಲ್ಲೆರು. ಈ ಬಗೆಟ್ ನಿಧಿಕುಂಭ ಪ್ರತಿಷ್ಠಾನದ ಧಾರ್ಮಿಕ ಕಾರ್ಯಕ್ರಮ ನಡಪಾಯಿರು.
2.5 ಕೋಟಿ ರೂಪಾಯಿ ಖರ್ಚಿಡಿ ಇಡೀ ಜೀರ್ಣೋದ್ಧಾರ ಆಯರಪ್ಪನ ಉಡುಪು ಜಿಲ್ಲೆದ ಪಾದೂರು ಕಳತ್ತೂರು ಗ್ರಾಮದಕ್ಲಿನ ಆರಾಧನಾ ಕೇಂದ್ರ ಬ್ರಹ್ಮ ಬೈದಿರ್ಲಿನ ಗರುಡಿಡ ಜೀರ್ಣೋದ್ಧಾರಲೆಕ್ಕೊಡು ನಿಧಿ ಕುಂಭ ಪ್ರತಿಷ್ಠಾನ ಧಾರ್ಮಿಕ ಕಾರ್ಯಕ್ರಮ ಪ್ರಕಾಶ್ ತಂತ್ರಿ ಪೌರೋಹಿತ್ಯಡು ನಡೆತಂಡ ನಿಧಿ ಅರ್ಪಣೆ ಮಲ್ಪರೆ ಭಕ್ತರಿಗೆ ಅವಕಾಶ ಕೊಡ್ದಿತ್ತದ ಪಾಕ ಜನ ಭಕ್ತರು ಬಂಗಾರು ಬೊಳ್ಳಿ ನವರತ್ನ ಪಂಚಲೋಹ ಇಂಚ ಬೇತೆ ಬೇತೆ ಸೊತ್ತುಲೇನು ಸಮರ್ಪಣೆ ಮಲ್ತೆರು ಅಡಿಟ್ ಆಧಾರಶಿಲೆ ಐತ ಮಿತ್ ಧ್ಯಾನ ಪೀಠ ಶಿಲಾಕುಂಭ ಶಿಲಾಪದ್ಮ ಕೂರ್ಮಾಕೃತಿ ಬಂಗಾರದ ಸರಿಗೆ ಸೇರ್ದು ಚೆಂಬುದ ಯೋಗನಾಳ ಪ್ರತಿಷ್ಠೆ ಮಲ್ತದ ಮಣ್ಣು ಪಾಡ್ದು ಸಮತಟ್ಟು ಮಲ್ತೆರು ಪಾದೂರು ಕಳತ್ತೂರು ಬ್ರಹ್ಮ ಬೈದಿರ್ಲೆನ ಗರುಡಿ ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ಜಯಕೃಷ್ಣ ಆಳ್ವ ಪಾದೂರು ಗುತ್ತು ಪಾತಿರ್ದು ಜೀರ್ಣೋದ್ಧಾರ ಕಾರ್ಯುಡು ಮಾತಿರ್ಲ ಕೈ ಜೋಡ್ಸಾವಡೊಂದು ಭಿನ್ನಾಯ್ತೊಂಡಿರು ಪ್ರಧಾನ ಕಾರ್ಯಂತರು ರಂಗನಾಥ ಶೆಟ್ಟಿ ಬರೆಬೊಟ್ಟು ಗುತ್ತು ಪಣವು ಗುರ್ಕಾರ್ಯರು ವಿಶ್ವನಾಥ ಪೂಜಾರಿ ಗರಡಿ ಮನೆ ಜೀರ್ಣೋದ್ಧಾರ ಸಮಿತಿ ಪದಾಧಿಕಾರಿಗಳು ಗುತ್ತು ಬರ್ಕೆ ನಟ್ಟಿಲು ಬೊಕ್ಕ ಪಾದೂರು ಕಳತ್ತೂರು ಗ್ರಾಮದಕಲು ಈ ಪೊರ್ತುಡಿತ್ತೆರು. ನವೀಕರಣದ ಕಾಮಗಾರಿನೆಗಳು ಶುರುಮಲ್ದ ಸುಮಾರು ಊರ್ಡು ಪಾರೋಡಿತ್ತಿನ ಮಹಾತಿರೆಲ್ಲ ಭಕ್ತರೆಲ್ಲ ಒಟ್ಟು ಮಲ್ತಂದು ಈ ಕಾರ್ಯಗೂ ಜೈದಯಂಕುಲು ಇತ್ತೆ ಇನಿ ನಿಧಿಕುಂಭ ಪ್ರತಿಷ್ಠಾಪನೆದ ಒಂಜಿ ನಿರ್ಣಾಯಕ ಕಾಲಘಟ್ಟದ ಒಂಜಿ ವಿಧಿವಿಧಾನ ಇನಿ ಅವು ನಡತೊಂದುಂಡು ಅರ್ಚಕರು ಪುರೋಹಿತರ್ನಗಳು ಐತ ವಿಧಿವಿಧಾನ ಶಾಸ್ತ್ರೋಕ್ತವಾದ ಮಲ್ತದು ಇನಿ 2 ಗ್ರಾಮದಗಳು ಸೇರ್ದು ಆ ಕಾಮಗಾರಿ ಆಯ್ನಾತ ಬೇಗ ಆವಡು ಪನ್ಪಿನ ಒಂಜಿ ಆಶಯಡು ಎಂಕುಲು ಮಾತ ಭಕ್ತಿ ಭಾವಡೆ ಮೂಲು ಸೇರ್ದು ಕೈ ಮುಗಿದು ಬೈದಲ್ ನಟೊಂದುಲ್ಲ ಪುನರಪಿ ಜೀರ್ಣೋದ್ಧಾರ ಆಪುನ ಒಂಜಿ ಮಲ್ಲ ಸೌಭಾಗ್ಯ ಆ ಕಳತ್ತೂರು ಬಕ್ಕ ಪಾದೂರದ ಗ್ರಾಮಸ್ಥರು ಮಂತ ಸೇರಿದು ನೆಕ್ ಸಾತ್ ಕೊರ್ದು ಆಯ್ನಾತ್ ಬೇಗ ನಿರೀಕ್ಷೆ ಮಂತದ ನಮ್ಮ ಒಂಜಿ ವರ್ಷದಲ್ಲೇ ಆಪುಣು ಐತ ಉಳೈಡಿ ಈ ಗರಡಿ ಪುನಃ ಪ್ರತಿಷ್ಠೆಗೆ ಬತ್ತದು ಸತ್ಯದ ಸಿರಿ ಬೆಮ್ಮೇರ್ಲ ಆ ಕೋಟಿ ಚೆನ್ನೈಯರ್ಲ ಅಕಲು ಪೊರ್ಲ ಕಂಟುಡಿ ಮಣ್ಣಡ ಪ್ರತಿಷ್ಠೆ ಅದು ಇಡೀ ಗ್ರಾಮನು ಕಾಪಾಡು ಪಂಡದು ಅಕ್ಲೆಡ ಪ್ರಾರ್ಥನೆ ಮಂತೊಂದು ಮಂತೆರಿಗಳ ಎಡ್ಡೆಪ್ಪನು ಬಯಸೊಂದು ವಿರಮಿಸಾವ ಬಲ್ಲೂಡಿ ಗುತ್ತು ಪದ್ಮಶೇಖರ್ ಜೈನ್ ಗುರ್ಕಾರ್ಮಿಡು ಬಂಟ್ವಾಳ ಜಕ್ರಿ ಬೊಟ್ಟುಡು 22ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಆಗಸ್ಟ್ 27-31 ಮುಟ್ಟ ನಡಪರೆ ಉಂಡೊಂದು ದುಂಬುದ ಮಂತ್ರಿ ಸಮಿತಿದ ಮರ್ಯಾದೆ ಗುರ್ಕಾರ್ಯರು ಬೀರಮಾನತ್ರೈ ಪಂತೆರು ಬಂಟ್ವಾಳ ಜಕ್ರಿ ಬೊಟ್ಟುಡು ನಡಪುನ 22ನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವದ ಸಮಿತಿ ಮರ್ಯಾದೆ ಗುರ್ಕಾರ್ಯರು ಬೊಕ್ಕ ರಾಜ್ಯದ ದುಂಬುದ ಮಂತ್ರಿ ಬಿ ರಮಾನತರೈ ಸುದ್ದಿಕುಟ್ಟುಡು ಪಾತಿರ್ದು ಜಕ್ರಿ ಬೊಟ್ಟು ಬೈಪಾಸ್ಡ್ ಬಲ್ಲುಡಿ ಗುತ್ತು ಪದ್ಮಶೇಖರ ಜೈನ್ ಗುರ್ಕಾರ್ಮಿಡು ಆಗಸ್ಟ್ 27-31 ಮುಟ್ಟ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಟ್ಟುಗೂ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ನಡಪುಂಡು ಕರಿನ 21 ವರ್ಷಲಿಡಿದ ದುಂಬು ಜಕ್ರಿ ಬೊಟ್ಟುಡು ಸುರುವಾಯಿನ ಗಣೇಶೋತ್ಸವ ಇಡೀ ನಾಡಿಗೆ ಮಾದರಿಯಾದ ನಡತೊಂದಿತ್ತದ ಒಂಜಿ ಜಾತಿ ಧರ್ಮಗೂ ಮಾತ್ರ ಒಪ್ಪುನವು ಆವಂದೆ ಮಾತಿರ್ಲ ಒಂಜಾದ ಸೇರುನ ಸೌಹಾರ್ದತೆದ ಸಮ್ಮೇಳನದಂಚ ಸರ್ಕಾರದ ನಿಯಮಲಿಗ ಸರಿಯಾದ ಸಾಗುಂದುಂಡೊಂದು ಪಂಡಿರು ಸಮಿತಿ ಗುರ್ಕಾರ್ಯರು ಬಲ್ಲೋಡಿ ಗುತ್ತು ಪದ್ಮಶೇಖರ ಜೈನ್ ಒತ್ತು ಗುರ್ಕಾರ್ಯರು ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಸಂಪತ್ ಕುಮಾರ್ ಶೆಟ್ಟಿ ಮುಂಡ್ರೇಲ್ ಗುತ್ತು ಸುದ್ದಿ ಕೊಟ್ಟೋಡಿತ್ತರು. ಸಮಾಜದ ಎಲ್ಲ ಜನರನ್ನ ಕೈ ಬೀಸಿ ಕರೆಯುವಂತಿರಬೇಕು ನಮ್ಮ ಸಮಾಜದ ಕಾರ್ಯಕ್ರಮ. ನೀನು ಬರಬೇಕು ಅವ್ರು ಬರಬೇಕು ಮತ್ತೊಬ್ಬ ಬರಬೇಕು ನೀನು ಬರಬೇಕು ನಮ್ಮ ನಡವಳಿಕೆಯಲ್ಲಿ ಆಹ್ವಾನ ಕೊಟ್ಟಾಗೆ ಎಲ್ಲರೂ ಬನ್ನಿ ಅಂತ ಆಹ್ವಾನ ಕೊಟ್ಟ ರೀತಿಯಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೇವೆ ಅನ್ನೋ ಸಂತೋಷದಲ್ಲಿ ಸಾಮಾಜಿಕ ಸಾಮರಸ್ಯವನ್ನು ಕೂಡ ಗಟ್ಟಿಗೊಳಿಸತಕ್ಕ ರೀತಿಯಲ್ಲಿ ಎಲ್ಲ ಜನರು ಒಟ್ಟು ಸೇರಿಸಿಕೊಂಡು ಎಲ್ಲರ ಬೆಂಬಲವನ್ನು ಪಡೆದು ಒಂದು ಸಾಮಾಜಿಕ ಸಾಮರಸ್ಯದ ಗಟ್ಟಿ ಕಾರ್ಯಕ್ರಮವಾಗಿ ನಾವು ಆಚರಣೆ ಮಾಡಿಕೊಂಡು ಬಂದಿದ್ದೇವೆ ಅಂತೇಳಿ ನಮ್ಮ ವಿಶ್ವಾಸ ಇದೆ. ನಮ್ಮ ಕಾರ್ಯಕ್ರಮ
ಒಂದು ಕಾಟಾಚಾರದ ಕಾರ್ಯಕ್ರಮ ಆಗಬಾರ್ದು. ಗಣೇಶ ಚತುರ್ಥಿ ಅನ್ನುವಂಥದ್ದು ಭಾಗದ ದೊಡ್ಡ ಹಬ್ಬ. ನಮ್ಮ ವೈದಿಕ ವಿಧಿವಿಧಾನಗಳು ಯಾವ ರೀತಿ ಪರಿಪೂರ್ಣವಾಗಿ ಆಗಬೇಕು ಅದನ್ನ ಪೂರ್ಣತೆಯಲ್ಲಿ ನಾವು ಕಾರ್ಯಕ್ರಮವನ್ನು ಮಾಡಿಕೊಳ್ಳುತ್ತೇವೆ. ನಿರಂತರವಾಗಿ ನಮ್ಮ ಕಾರ್ಯಕ್ರಮಗಳು, ಅದು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಸಾಮಾಜಿಕವಾಗಿ ಧಾರ್ಮಿಕ ಕಾರ್ಯಕ್ರಮಗಳು, ಅದು ಕೂಡ ಒಂದು ಉತ್ತಮ ರೀತಿಯಲ್ಲಿ ಮಾಡಿಸಿಕೊಂಡು ಬಂದಿದ್ದೇವೆ. ಸಂಗೀತ ಭಾರತಿ ಪ್ರತಿಷ್ಠಾನ ಕುಡ್ಲದ ಜೊತೆ ಸೇರಿಗೆಡ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಪದ ಪನ್ಪುನ ಬೊಕ್ಕ ರಾಗತಾಳದ ಬಗೆಟ್ಟು ತಿಳುವಳಿಕೆ ಕೊರ್ಪುನ ರಿಮ್ ಜಿಮ್ ಬೈಟೆಕ್ ಪನ್ಪುನ ವಿಶೇಷ ಕಾರ್ಯಕ್ರಮ ಕುಡ್ಲ ಕುಡಿಯಲ್ಬೆಲ್ದ ಶಾರದಾ ವಿದ್ಯಾಲಯದ ಧ್ಯಾನ ಮಂದಿರಡು ನಡೆತಿಂಡು. ಕುಡ್ಲದ ಶಾರದಾ ವಿದ್ಯಾಲಯದ ಧ್ಯಾನ ಮಂದಿರಡು ಸಂಗೀತ ಭಾರತಿ ಪ್ರತಿಷ್ಠಾನ ಕುಡ್ಲದ ಜೊತೆ ಸೇರಿಗೆಡ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪದಪನ್ಪುನ ಬೊಕ್ಕ ರಾಗ ತಾಳ ಬಗಿಟ್ಟು ತಿಳುವಳಿಕೆ ಕೊರ್ಪುನ ರಿಮ್ ಜಿಮ್ ಬೈಟ್ಯಾಕ್ ಪನ್ಪುನ ವಿಶೇಷ ಕಾರ್ಯಕ್ರಮ ನಡಪಾಯಿರು. ತಬ್ಲಾ ಸೋಲೋ ಕಾರ್ಯಕ್ರಮನು ಧಾರವಾಡದ ಜವಣ ಕಲಾವಿದರು ಹೇಮಂತ್ ಜೋಶಿ ನಡಪಾದ ಕೊರಿಯರು. ಅರ್ಧೊಡ್ದು ಬೊಕ್ಕ ಪದಪನ್ಪುನ ಜವಣೆ ಅನಿರುದ್ಧ ಐತಾಳ ಪದ ಪಂಡೆರು. ಹಾರ್ಮೋನಿಯಮಡು ಗೋವದ ದತ್ತರಾಜ್ ಆನಂದಮಾಲ್ಸಿ ಸಾಕಾರ ಕೊರಿಯರು. ದುಂಬುದೀನ ರಾಗುಲಿನ ಬಗೆಟ್ ಮಾಹಿತಿ ರಾಗದ ಶ್ರೀಮಂತಿಕೆ ಇರ್ತೆ ಜಪ್ಪೆಲ ಬೊಕ್ಕ ನಮೂನೆದ ಬಗೆಟ್ ಅನಿರುದ್ಧ ಐತಾಳ ಮಾಹಿತಿ ಕೊರಿಯರು. ಬೆಂಗಳೂರದ ಉದ್ಯಮಿ ಡಾಕ್ಟರ್ ಪಿ ದಯಾನಂದ ಪೈ ಪ್ರಾಯೋಜನೆ ನಡೆತಿನ ಕಾರ್ಯಕ್ರಮಟ್ಟು ಸಂಗೀತ ಪ್ರತಿಷ್ಠಾನದ ಗುರುಕಾರ್ಯರು ಉಸ್ತಾದ್ ರಫೀಕ್ ಖಾನ್ ಮತ್ತು ಗುರುಕಾರ್ಯರು ಪ್ರೊಫೆಸರ್ ನರೇಂದ್ರ ಎಲ್ ನಾಯಕ್, ಟ್ರಸ್ಟಿಲು ಪ್ರೊಫೆಸರ್ ರಮೇಶ್ ಬೊಕ್ಕ ಮುರಳೀಧರ ಶೆಣೈ, ಎಡಿಪಿ ಇಂಡಿಯಾ ಲಿಮಿಟೆಡ್ ದ ಸಿಎಫ್ಒವಿ ಸಚಿತಾನಂದ ಐತಾಳ್ ಕಾರ್ಯಕ್ರಮ ಟಿತ್ತರು. ಡಾಕ್ಟರ್ ಉಷಾ ಪ್ರಭಾ ನಾಯಕ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಆಗಸ್ಟ್ 13-17 ಮುಟ್ಟ ವಿಯೆಟ್ನಾಂಡು ನಡೆತಿನ ಜೂನಿಯರ್ ಇಂಟರ್ನ್ಯಾಷನಲ್ ಮಾಡೆಲ್ ಫ್ಯಾಷನ್ ಶೋ ಪಂತಡು ಕುಡ್ಲದ ಮಾಸ್ಟರ್ ಋಷಭ್ ರಾವ್ ಪ್ರಿನ್ಸಿ ವಿಭಾಗುಡು ಸುರುತ ಸ್ಥಾನ ಗೆಂದಿದೆ ಎಂದು ಸಿನಿಮಾ ನಟಿ ರಾಹುಲ್ ಅಮೀನ್ ಸುದ್ದಿ ಕೊಟ್ಟರು ತೆರಿಪಾದರು.
ಸಿನಿಮಾ ನಟೆ ರಾಹುಲ್ ಅಮೀನ್ ಕುಡ್ಲಾಡು ಸುದ್ದಿ ಕುಟ್ಟೋಡು ಪಾತಿರ್ದು ಕುಡ್ಲದ ಬಿರ್ಸೆ ಆಣ್ ಮಾಸ್ಟರ್ ರಿಷಬ್ ರಾವ್ ಆಗಸ್ಟ್ 13-17 ಮುಟ್ಟ ವಿಯೆಟ್ ನಮ್ಮಡು ನಡತಿನ ಜೂನಿಯರ್ ಇಂಟರ್ನ್ಯಾಷನಲ್ ಮಾಡೆಲ್ ಫ್ಯಾಷನ್ ಶೋ ಪಂತೋಡು ಪ್ರಿನ್ಸಿ ವಿಭಾಗಡು ಸುರುತ ಸ್ಥಾನ ಗೆಂದಿರಂದು ಪಂಡಿರು ಹೆಚ್ಚಿನಕ್ಲೆಗೆ ಇಂಚಿನ ಪಂತ ನಡಪುಂಡು ಪಂಡದೇ ಗೊತ್ತಿಜಿ ಕುಲಶೇಖರದ ರಕ್ಷಿತ್ ರಾವ್ ಬೊಕ ಅಶ್ವಿನಿ ಮಕ್ಕಳಿನ ಮಗೆ ಋಷಭ್ ರಾವ್ ಪಾಕ ವಿಭಾಗದ ಕಠಿಣ ಪಂತೊಲಿಡು ಪಾಲ್ದೆತ್ತೊಂದು ಗೆಂದಿದೆ ಈ ತೊರ್ತುಗೆ ಋಷಭ್ ಸಿನಿಮಾ ಸೀರಿಯಲ್ ಇಡು ಬಿರ್ಸೆ ಕಲಾವಿದೆ ಹಾದುಲ್ಲೆ ಋಷಭ್ ಕುಡ್ಲದ ಜನಕ್ಲಿನ ಪರವಾದ ಮೆಚ್ಚುಗೆಲೊಂದು ರಾಹುಲ್ ಅಮೀನ್ ಪಂಡೆರು ನಮ್ಮ ಕುಲಶೇಖರದ ನಿವಾಸಿ ರಕ್ಷಿತ್ ರಾವ್ ಅಂಚನೆ ಅಲ್ಪ ರಾಷ್ಟ್ರ ಗುಡ್ಡರು ಅಶ್ವಿನಿ ಮುಕ್ಕನ ಮಕ್ಕಳ ಮಗೆ ನೆಂಚಿನ ಋಷಭ್ ರಾವ್ ಇಂಟರ್ನ್ಯಾಷನಲ್ ಲೆವೆಲ್ ಅದೊಂದು ಕ್ರೌನ್ ಅಂತ ಬೈದಿರಿ ದಟ್ ಇಸ್ ಪ್ರಿನ್ಸ್ ಇಂಟರ್ನ್ಯಾಷನಲ್ ಲೆವೆಲ್ ಮಲ್ದಿರಿ ನಮ್ಮ ಮಸ್ತ್ ಕಡೆ ರ್ಯಾಂಕ್ ಓಡಿಸ್ಬೇಕು ಆಯ್ತು ಪ್ರತಿಯೊಂದು ಲೆವೆಲ್ ನಮ್ಮ ಇಂಚೆ ಅಚೀವ್ ಮಾಡ್ಕೊಡು ಪಂಪಿನ ಕ್ವಶನ್ಸ್ ಮಸ್ತ್ ಜನ ಕೂತ್ಕೊಡು ಸೊ ನೆಕ್ ಆನ್ಸರ್ ಆದ್ರೆ ಮುಲ್ಪ ಫ್ಯಾಷನ್ ಟೂರ್ನಮೆಂಟ್ మీరు ವಿನ್ನರ್ ಆದ್ರೆ ಪಕ್ಕ ನ್ಯಾಷನಲ್ ಲೆವೆಲ್ ವಿಚ್ ವಾಸ್ ಹೆಲ್ಡ್ ಇನ್ ಗೋವಾ ನ್ಯಾಷನಲ್ ಲೆವೆಲ್ ಉಂಟು ಯಾವ್ದು ಸ್ಟೇಟ್ಸ್ ಉಂಟು ಯಾವ್ದು ಕಾಂಪಿಟೇಟರ್ಸ್ ನಾವು ಬರ್ತಿರ್ತಾರೆ ಸೊ ಅಕ್ಕಲ್ನ ಎದುರ್ಲ ನಮ್ಮ ಹುಡುಗೆ ಏನಿ ಫ್ಯಾಷನ್ ವಾಕ್ ಮಾಡ್ತಾರೆ ಅದನ್ನ ಟ್ಯಾಲೆಂಟ್ ಉಂಟು ಆಪ್ಟಿಟ್ಯೂಡ್ ಟೆಸ್ಟ್ ಉಂಟು ಋಷಭ್ ನ ಅಮ್ಮೆರು ರಕ್ಷಿತ್ ಪಾತಿರ್ದು ಮಾತಾ ಪೋಷಕಿರು ತನ್ಕ್ಲಿನ ಜೋಕ್ಲಿಗ್ ಅಕ್ಲಿನ ಬಿಡ್ಸಾದಿಗೇನು ಬೊಲ್ಪುಗ ಕನೇರೆ ಪ್ರೋತ್ಸಾಹ ಕೋರುಡು ಒಂದು ಪಂಡೆರು ನೃತ್ಯ ನಿರ್ದೇಶಕರು ನವೀನ್ ಶೆಟ್ಟಿ ವರ್ಷವಿ ಆಚಾರ್ಯ ಪವನ್ ನಾಗೇಂದ್ರ ಸುದ್ದಿ ಕೊಟ್ಟೋಡು ಇತ್ತೇರು ಸಾಯಿ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ಮೊಕ್ಲಿನ ವತ್ತಿಡ್ದ 5ನೇ ವರ್ಷದ ಕೃಷ್ಣವೇಷ ಪಂತ ಆಗಸ್ಟ್ 24 ಐತಾರ ಕಾಡೆ 11 ಗಂಟೆಗೆ ಅಟ್ಟಣೆ ಆದಿತ್ತಂಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಬೊಕ್ಕ ಪ್ರೌಢಶಾಲೆ ಮುಲ್ಲಕಾಡು ನಂದನಪುರ ಕಾವೂರು ನಡತಿನ ಲೇಸಿಡ್ ಕಂದಕೃಷ್ಣ ಮುದ್ದುಕೃಷ್ಣ ಬಾಲಕೃಷ್ಣ ಬೃಂದಾವನ ಸಮೂಹ ನೃತ್ಯ ಅಂಚನೆ ಯಶೋಧ ಕೃಷ್ಣ ಕಿಶೋರ ಕೃಷ್ಣ ರಾಧಕೃಷ್ಣ ಪಂತ ನಡತಂಡು ಕಾಂಡೆ ಉದಿಪನ ಲೇಸಿಡ್ ಗಂಡೀರು ತುಡರ್ ಅರ್ಲಾಯರು ಸಾಯಿ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ದ ವತಿರ್ದ 5ನೇ ವರ್ಷದ ಕೃಷ್ಣವೇಷ ಪಂತ ಕಾರ್ಯಕ್ರಮ ಮುಲ್ಲಕಾಡದ ಹಿರಿಯ ಪ್ರಾಥಮಿಕ ಶಾಲೆದ ಸಭಾಂಗಣೋಡು ಆಗಸ್ಟ್ 24 11 ಗಂಟೆಗೆ ಅಟ್ಟಣೆ ಆದಿತ್ತಂಡು ಮಲ್ಲಬಿನ್ನರೆ ಮಣಿಟ್ಟು ನಮ್ಮ ಕುಡ್ಲದ ಡಾಕ್ಟರ್ ಪ್ರಿಯಾ ಹರೀಶ್ ಅಂಜನೆ ಸಮಾಜ ಸೇವಕಿ ಕಾವೂರು ಗುತ್ತದ ಮಮತಾ ಶೆಟ್ಟಿ ಶ್ರೀಧರ್ ಮಣಿಯಾಣಿ ಪ್ರಧಾನ ಕಾರ್ಯಂತರು ಉರ್ವಸ್ಟೂರು ಮಹಾಗಣಪತಿ ದೇವಸ್ಥಾನ ಸುಚೇತನ್ ಪೂಜಾರಿ ಮಾಜಿ ಜನಪ್ರತಿನಿಧಿ ಮಂಜುನಾಥ ಪ್ರಭು ಪ್ರಧಾನ ಕಾರ್ಯಂತರು ಕೋರ್ದಬು ದೇವಸ್ಥಾನ ಮಂಜುಲಕಟ್ಟೆ ಪ್ರಮೀಳಾ ಅಶೋಕ್ ಮಹಿಳಾ ಬೊಕ್ಕ ಮಕ್ಕಳ ಅಭಿವೃದ್ಧಿ ಇಲಾಖೆ ಸರಸ್ವತಿ ಒಡಿಯೂರು ಗ್ರಾಮ ವಿಕಾಸ ವಾಹಿನಿ ಅಂಚನೆ ಸುರೇಶ್ ಕುಲಾಲ್ ಫಾರ್ಮಸಿಸ್ಟ್ ನಂದನಾಪುರ ಹರಿಣಾಕ್ಷಿ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರು ಸುನಿಲ್ ಕುಮಾರ್ ಅಧ್ಯಕ್ಷರು ಅಭಿಮನ್ಯು ಫ್ರೆಂಡ್ ಸರ್ಕಲ್ ಮುಲ್ಲಕಾಡು ಕೇಶವ ಗುರುಸ್ವಾಮಿ ಮಂಜಲಕಟ್ಟೆ ಮಲ್ಲಬಿನ್ನೆರ್ ಆದಿತ್ಯರು ಡ್ರೀಮ್ ಬ್ಲಾಗ್ ಕುಡ್ಲ ಯೂಟ್ಯೂಬರ್ ಭರತ್ ಅಕ್ಷಿತಾ ಲಾವಣ್ಯ ಜ್ಯೋತಿ ಶೆಟ್ಟಿ ಅಂಚನೆ ಪೋಷಕರು ಪಾಲ್ಪಡೆದಿದ್ದರು ಪ್ರೊಫೆಸರ್ ಪ್ರಶಾಂತ್ ಇಂಜಿನಿಯರಿಂಗ್ ಕಾಲೇಜ್ ಕೆನರಾ ಮೇರು ಮಾತಿರನ್ನ ಎತ್ಕೊಂಡಿರು ಸಾಯಿ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ದ ನಿರ್ದೇಶಕಿ ಚೇತನಾ ಪ್ರಕಾಶ್ ಸೊಲ್ಮೆ ಸಂದಾಯರು ಕೀರ್ತಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು ಕಾರ್ಯಕ್ರಮಟ್ಟು ಕಂದಕೃಷ್ಣ ಮುದ್ದುಕೃಷ್ಣ ಬಾಲಕೃಷ್ಣ ರಾಧಾಕೃಷ್ಣ ಯಶೋಧ ಕೃಷ್ಣ ವಿಭಾಗಗಳು ಪಂತ ನಡತದಿತ್ತದು ಸುಮಾರು ಅಚ್ಪೋರ್ದ್ಲ ಜಾಸ್ತಿ ಜೋಕುಲು ಪಾಲ್ಪಡೆದಿದ್ದರು ರಕ್ಷತಾ ಬೋಳೂರು ದೇವಿಕಾ ಸುಳ್ಯ ಸಾಗರ್ ಈ ಪಂತದ ತೀರ್ಪುಗಾರರಾದ ಸಾಕಾರ ಕೊರಿಯರು ಅಕೇರಿಗ ವಿಜೇತರಿಗೆ ಇನಾಮು ಪಟ್ಟುಂಡು ಅಂಚನೆ ಪಾಲ್ಪಡೆಯಿನ ಮಾತಾ ಜೋಕ್ಲೆಗ್ಲ ಪ್ರಮಾಣ ಪತ್ರವನ್ನು ಕೊರಿಯರು ಇತ್ತದ ಮಟ್ಟದ ತಂತ್ರಜ್ಞಾನಲು ಜವಣ ಜವಂದಿ ಕೆಲಸದ ಪರವಾದುಪ್ಪನಕ್ಲೆಗ್ ತರಬೇತಿ ಬೊಕ ಬೇಲೆಗಾದು ಅವಕಾಶಗಳನ್ನು ಒದಗಾಯರ ಉಂಡೊಂದು ಜಿಲ್ಲಾಧಿಕಾರಿ ದರ್ಶನ್ HV ಪಂತೆರು ಬಜ್ಪೇಡ್ ಏಷ್ಯಾ ಸಾಫ್ಟ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ದ ಹೊಸ ಕೇಂದ್ರ ಉದಿಪನುಡು ಪಾಲ್ದಿತ್ತೊಂದು ಆರ್ಪಾತಿರಿಯರು ಇಂಧನ ಪರಿವರ್ತನೆಡು ಲೋಕನಾಯಕಿ ಆದುಪ್ಪುನ ಏಷ್ಯಾ ಸಾಫ್ಟ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಐತಾ ಇತ್ತದ ಮಟ್ಟದ ಕಲ್ಪು ಬೊಕ್ಕ ಅಭಿವೃದ್ಧಿ ಸಾಮರ್ಥ್ಯಕೆನು ಹೆಚ್ಚ ಮಲ್ಪುನ ಹೊಸ ಕೇಂದ್ರನು ಕುಡ್ಲಾ ತಾಲೂಕದ ಬಜ್ಪೇಡು ಸುರು ಮಲ್ತದನು ಕಂಪನಿದ ತಾಪಕೇರು ಬೊಕ್ಕ ಸಿಇಒ ಬಿಪಿನ್ ಚಂದ್ರ ಗುರ್ಕಾರ್ಮಿಡು ಉದಿಪನ ಆಯ್ನ ಲೇಸಿಡು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ HV ಮುಖ್ಯ ಬಿನ್ನಿರಾದ ಪಾಲ್ದಿತ್ತೊಂಡೆರು ಏಷ್ಯಾ ಸಾಫ್ಟ್ ದಕ್ಷಿಣ ಕನ್ನಡ ಜಿಲ್ಲೆಡು ಸುರುವಾಯ್ನೆಕ್ ಮೆಚ್ಚುಗೆ ತಿರುಪಾಯಿನ ಜಿಲ್ಲಾಧಿಕಾರಿ ಇತ್ತದ ಮಟ್ಟದ ತಂತ್ರಜ್ಞಾನಲು ಜವಣ ಜವಂದಿ ಕೆಲಸ ಪರವಾದುಪ್ಪನಕ್ಲೆಗ್ ತರಬೇತಿ ಬೊಕ್ಕ ಕೆಲಸಗಾದ ಅವಕಾಶಗಳನ್ನು ಒದಗಾಯರ ಉಂಡು ಬೇತೆ ರಾಜುಲಿಡಿದ ಕರ್ನಾಟಕಗೂ ಬತ್ತದ ಕೆಲಸ ಮಲ್ಪನಕ್ಕಲು ಇಂಚಿನ ಅವಕಾಶ ತಿಕ್ಕಿನೆಕ್ ಮೆಚ್ಚುಗೆ ತೆರಿಪಾದಿರು ಭವಿಷ್ಯಡು ಕಂಪನಿಗೆ ಮಾತಾ ಸಹಾಯ ಒದಗಾವಡು ಪಂಡೆರು I hope this will be the first of many in the future, and Government of Karnataka will always be there to help people like you, investors like you,
and also the local ecosystem here, so that the so-called brain drain that is happening within Karnataka and also from Karnataka to outside. So we want to address that. We want to provide a platform to our people here and also people throughout India and the world. ಮುಲ್ಕಿ ಬೆದ್ರದ ಶಾಸಕಿ ರುಮಾನಾಥ ಕೋಟ್ಯಾನ್ ಪಾತಿರ್ದು ಏಷ್ಯಾ ಸಾಫ್ಟ್ ಕಂಪನಿ ಜವಣಿರೆಗೂ ಬೇಲೆ ಕೊರಿಯರೆ ಇಂಚಿನ ಸಂಸ್ಥೆ ಸುರು ಮಲ್ತಿನವು ಪುಗರ್ನ ಸಂಗತಿ ಗ್ರಾಮೀಣ ಭಾಗಗಳು ಇಂಚಿನ ಮಲ್ಲ ಐಟಿ ಕಂಪನಿ ಸುರು ಮಲ್ತಿನವು ಎನ್ನ ಕ್ಷೇತ್ರಗೂ ತಿಕ್ಕಿನ ಪೆರ್ಮೆದ ಸಂಗತಿಯಾದುಂಡು ಇಂಜಿನಿಯರಿಂಗ್ ಕಲ್ತಿನಕ್ಲೆಗೂ ಐಟಿ ಬಿಟಿ ಕಂಪನಿಲು ಹೆಚ್ಚೆಚ್ಚ ತಾಪನೆ ಆವಡು ಐಡ್ದು ಬೇಲೆ ಸೃಷ್ಟಿ ಆಪನವು ಕುಶಿತ ಸಂಗತಿಯಿಂದ ಪಂಡೆರು. ಇಲ್ಲಿ ಫಿಶರೀಸ್ ಕಾಲೇಜ್ ಇದೆ, ಆದ್ರೆ ಫಿಶರೀಸ್ ಅಲ್ಲಿ ಹೋಗಿ ಅಲ್ಲಿ ಸ್ಟಡಿ ಮಾಡುವ ವಿದ್ಯಾರ್ಥಿಗಳಿಲ್ಲ. ಅಲ್ಲಿ ಯಾರ್ಯಾರೋ ಬಂದು ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ಬಂದು ಅಲ್ಲಿ ಪಾಸ್ ಆಗ್ತಾರೆ. ಪಾಸ್ ಆದ ಮರುದಿವಸ ಗವರ್ಮೆಂಟ್ ಜಾಬ್ ಅವರಿಗೆ ಸಿಗ್ತದೆ. ಯಾಕಂತ ಹೇಳಿದ್ರೆ ಅದು ಒಂದೇ ಕಾಲೇಜ್ ಇರುವುದಿಲ್ಲ ರಾಜ್ಯದಲ್ಲಿ. ಕೃಷಿ ವಿಶ್ವವಿದ್ಯಾನಿಲಯ ಕೇವಲ ಬೆರಳೆಣಿಕೆ ಎದ್ದಿದೆ, ಅದನ್ನು ಕಲಿತ ಕೂಡಲೇ ಅವರಿಗೆ ಕೆಲಸ ಸಿಗ್ತದೆ, ಸರ್ಕಾರಿ ಕೆಲಸ ಸಿಗ್ತದೆ. ಆದ್ರೆ ನಮ್ಮ ವಿದ್ಯಾರ್ಥಿಗಳು, ನಮ್ಮ ಹುಡುಗರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ ಇಂಜಿನಿಯರಿಂಗ್, ಮೆಡಿಕಲ್, CA ಇದು 3 ಬಿಟ್ರೆ ಬೇರೆ ಏನಿಲ್ಲ. ಆದ್ರೆ ಇಂಜಿನಿಯರಿಂಗ್ ಕಲಿತಂತ ವಿದ್ಯಾರ್ಥಿಗಳ ಸಂಖ್ಯೆ ಕಂಡಾಪಟ್ಟೆ ಇದೆ, ಕೆಲಸ ಸಿಗ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಗೆ ಐಟಿ ಬಿಟಿ ಬರಬೇಕು ಅಂತ ನಾವು ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ವಕೀಲರು ಪದ್ಮರಾಜ್ ಆರ್ ಪೂಜಾರಿ ಪಾತೆರ್ದು ಬೆಂಗಳೂರು ಅಬುದಾಬಿಡೊಪ್ಪನ ಕಂಪನಿ ಕುಡ್ಲಡ ತಾಪನೆ ಆಯ್ನವು ಎಡ್ಡೆನಡೆ ಮುಲ್ಪ ಮಾತ ವ್ಯವಸ್ಥೆ ಉಂಡು ಜಿಲ್ಲೆಡ ಅಭಿವೃದ್ಧಿಗೆ ಬೋಡಾಯಿನಾತ್ ಅವಕಾಶಲಿನ ಜಮೆ ಉಂಡು ಇತ್ಯದ ಕಾಲುಡು ಐಟಿ ಬುಳಿಯೋಡಾತನೆಂದು ಪಂಡೆರು. ಇದು ನಮ್ಮ ಮಂಗಳೂರಿಗೆ ಇವತ್ತು ಬಂದಿದೆ ಅಂತ ಹೇಳಿದ್ರೆ, ಮಂಗಳೂರು ಅಂದ್ರೆ ಬಹುಶಃ ಬಿಪಿನ್ ಚಂದ್ರ ಅವರು ನಾನೀಗ ಮಾತನಾಡಬೇಕಾದ್ರೆ ಕೇಳಿದೆ. ಈಸ್ ಫ್ರಮ್ ಶಿವಮೊಗ್ಗ. ಈಗ 42 ಇಯರ್ಸ್ ಅವರ ಏಜ್. ಈ ಏಜ್ನಲ್ಲಿ ಒಂದು ಅಚೀವ್ಮೆಂಟ್, ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ತೇನೆ. ಬೆಂಗಳೂರಿನಲ್ಲಿ ಕಂಪನಿಯನ್ನು ಸ್ಟಾರ್ಟ್ ಮಾಡಿ ಅದರ ನಂತರ ಈಗ ಅಬುದಾಬಿಯಲ್ಲಿ ನಿಂತು ಈಗ ಈ ಊರಲ್ಲಿ ಒಂದು ಇದನ್ನು ಆರಂಭ ಮಾಡಬೇಕಾಗಿತ್ತು. ಡೆಫಿನೆಟ್ಲಿ ಸರ್, ನಾನು ಮಂಗಳೂರಿನ ಪರವಾಗಿ ನಿಮಗೆ ಫಸ್ಟ್ ಆಫ್ ಆಲ್ ಐ ವಿಲ್ ಕಂಗ್ರ್ಯಾಚುಲೇಟ್ ಯು. ಏಷ್ಯಾ ಸಾಫ್ಟ್ ಕಂಪನಿ ತಾಪಕೇರು ಬೊಕ್ಕ ಸಿಇಒ ಬಿಪಿನ್ ಚಂದ್ರ ಹೊಸ ಕಂಪನಿ ಬಗೆಟ್ ವಿವರ ಕೊರಿಯರು. ಅಬುದಾಬಿಡ್ದು ಬಂಡಾಲ ಕನ್ನತದ ಬೆಂಗಳೂರು ಪಿದೈ ದಕ್ಷಿಣ ಕನ್ನಡ ಜಿಲ್ಲೆದ ಬಜ್ಪೇಡು ಸುರು ಮಲ್ತದ ಊರ್ದ ಜನಪ್ರತಿನಿಧಿಲಿನ ಅಧಿಕಾರಿಲಿನ ಸಾಯದೆ ತೊಂದು ಮುಲ್ಪ ಕಂಪನಿ ಸುರು ಮಲ್ತದ ಸುರುತ ಹಂತೋಡು 140 ಜನ ಉಲ್ಲೇರು. ಈ ತರಬೇತಿ ಮುಗಿಬೊಕ್ಕ ನಾನೊಂಜಿ ಸುತ್ತದ ತರಬೇತಿ ಸುರು ಮಲ್ಪು ಅಂತ ಪಂಡೆರು. ನಮ್ಮಲ್ಲೇ ನಾವು ರಿಕ್ರೂಟ್ ಮಾಡಬೇಕು ಅಂತ ನಾವು ತೊಗೊಂಡಿದ್ದೀವಿ. ಗ್ಲೋಬಲಿ 6 ಇನ್ ದ ವರ್ಲ್ಡಲ್ಲಿದ್ದೀವಿ. ನಮ್ಮ ಕಾಂಪಿಟೇಟರ್ಸ್ ಬಂದು ಸೀಮೆನ್ಸು, ಸ್ನೈಡರು, ಒರಾಕಲ್ಲು. ಸೊ ನಾವು ಅಲ್ಲಿ ನಾವು ಪ್ರಾಡಕ್ಟು ಇದು ವಿ ಆರ್ ಬಿಯಾಂಡ್ ಮೋರ್ ಆನ್ ದ ಟೆಕ್ನಾಲಜಿ ಆ್ಯಂಡ್ ಇನೋವೇಷನ್. ದಿಸ್ ವಿಲ್ ಬಿಕಮ್ ದ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನೀವು ಬರ್ತಾ ಇದೆ. ಬಟ್ ಅದ್ರದ್ದು ಎಲ್ಲಿ ಡೆವಲಪ್ಮೆಂಟ್ ಹೇಗಾಗಬೇಕು ಅಂತ ಹೇಳಿ ನಾವು ಇಲ್ಲಿ ಅದನ್ನು ನಾವು ಕೊಡ್ತಾ ಇದ್ದೀವಿ. ಇಡೆಗು ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನೆಲೈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೇಲು.